Nama TV presents Dance Mommy Dance. Dance, mommy, 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 dance. ಹಾಯ್ ಹಲೋ ನಮಸ್ಕಾರ ಸಲಾಂ ನಮಸ್ತೆ. ನಿಮ್ಮವಳೇ ಆದಂತಹ ಸೌಜನ್ಯತೆಯಿಂದ ಸ್ವಾಗತಿಸುವಂತಹ ಕಾರ್ಯಕ್ರಮ ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಇಸ್ ಬ್ಯಾಕ್ ಅಗೇನ್. ಸೊ ವಾರ್ಮ್ ವೆಲ್ಕಮ್ ಟು ಎವ್ರಿವನ್. ಎಷ್ಟೋ ವರ್ಷದ ಹಿಂದೆ ತಾಯಂದಿರಿಗಾಗಿ ಮಾಡಿದಂತಹ ಒಂದು ವೇದಿಕೆ. ಎಷ್ಟು ವರ್ಷ? 4 ವರ್ಷ. 4 ಸೀಸನ್ ಆದ ನಂತರ ಇದೀಗ ಬರ್ತಾ ಇದೆ 5ನೇ ಸೀಸನ್. ಇಯರ್ 2020 ನಮಗೆಲ್ರಿಗೂ ಎಷ್ಟೊಂದು ಕನಸುಗಳನ್ನು ಕಾಣುವಂತಹ ಒಂದು ಇಯರ್ ಆಗಿತ್ತು. ಆದರೆ ಕೊರೋನಾ ಅನ್ನುವಂತಹ ಪೆಡಂಭೂತ ಎಲ್ಲವನ್ನ ನುಚ್ಚುನೂರು ಮಾಡಿತ್ತು. ಆ ದೇವರ ಲೀಲೆ ಬೇರೆಯೇ ಆಗಿತ್ತು. ಇಡೀ ಪ್ರಪಂಚನೇ ಈ 2020 ಇಯರನ್ನು ಏನೂ ಇಲ್ಲ ಅಂತ ಸೈಡ್ಗಿಡುವಷ್ಟರ ಸಮಯದಲ್ಲಿ ವರ್ಷ ಮುಗಿಯೋದರ ಒಳಗೆ ಮತ್ತೆ ಈ ತಾಯಂದರಿಗಾಗಿ ಮಾಡಿದಂತಹ ವೇದಿಕೆ ನಮ್ಮ ಟಿವಿಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ಕಾರ್ಯಕ್ರಮದ ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಎಲ್ಲ ಈ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸನ್ನು ಹೇಳ್ತಾ ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ. ನಾವೆಲ್ಲರೂ ಈ ವರ್ಷ ಮನೆಯಲ್ಲಿ ಕೂತ್ಕೊಂಡು ನೋ ಎಂಟರ್ಟೈನ್ಮೆಂಟ್, ನೋ ಇನ್ಫರ್ಟೈನ್ಮೆಂಟ್, ಓನ್ಲಿ ನ್ಯೂಸನ್ನು ನೋಡಿ ಬೋರ್ ಆಗಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಮತ್ತೆ ಬರ್ತಾ ಇದ್ದಾರೆ ಕರಾವಳಿ ಕರ್ನಾಟಕದ ತಾಯಂದಿರು. ಈ ವೇದಿಕೆ ಸಜ್ಜಾಗಿದೆ, ನೀವು ರೆಡಿ ಆಗಿದ್ದೀರಾ? ಹಾಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ವೆಲ್ಕಮ್ ಒನ್ಸ್ ಅಗೇನ್. ಸೊ ಈ ವೇದಿಕೆ ಈ ಸೀಸನ್ ನನದು ಮುಗು ಬರ್ಪುನಂಚಿನ ಕಂಟೆಸ್ಟೆಂಟ್ ದಟ್ ಈಸ್ ಅಂಜಲಿ Sandeep Shetty. So jorana chappale korle and please welcome Anjali Sandeep Shetty. So if there is any family round, so whether your entire family is ready to dance? I think my husband might definitely join. He's also a good dancer. And my daughter is too small, but still I will try madlike. She'll be okay for that. So try ಮಾಡ್ತಾರೆ ಹಾಗಾದ್ರೆ. But anyhow, ಇದೇ ಕಾನ್ಫಿಡೆಂಟ್ ಲೆವೆಲ್ ನಿಮ್ಮನ್ನ ಫಿನಾಲೆ ತನಕ ಕರ್ಕೊಂಡು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೇನೆ and wish you all the very best. Thank you, pleasure. Thank you. भूलो बदीवार प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे हो जाए मुझको अगर साथ तेरा तो भूलूं मैं सारा जहां छो गाड़ा तारा छबीला तारा रंगीला तारा
तारा रंग वेद जुए तारी वाट जो काला तारा ओरे छबीला तारा ओरे रंगीला तारा रंग वेद जुए तारी वाट रे आलमा डोलमा ऐसा लंगड़ी मालमा तेजी गली जिने क्रैकी उठा सालमा ಅರಿಕಲ್ ಗೊತ್ತು ಊಟ ಕಲಗಲೆ ಪಲ್ಚಿನ ಬಲ ಬಲಕದ ಮಿಟ್ಟ ಮೇಲೆ ಲೋಕಲೆ ಟಮುಗನಾ ಟುಮುಗನಾ ಟೋಲ ಟಟ ಗುಮುಗನಾ ಟುಮುಗನಾ ಟುಮಗಲಿ ಎಟ್ಟಿ ಪೋನ ಎಣಗಿನಾ ಅರಿಕನಾ ಮುರುಕನಾ ತೋಟಯತ ಯರ್ಗನಾ ಇರುಕನಾ ಸರ್ಗನಾ ಒಂದೇ ಅಂದ ಉಣಗಿನಾ ಅಲುಮಾ ಡೋಲುಮಾ तेजी गली जिने क्रैकी उठा सालमा अरिकल गरिकल गोतु उठा कलगले पलचिन पल बलकद मिट्टा मेल लोकले Anjali. Yes, very filmy name, alva? Yeah. Kannada, Tulu, Hindi, English. I'm actually from Kerala, married to Mangalore. So Malayalamma? Korcha are you? Enka Tulu ontu barpundu. Enkala manage apandu. Pass. Okay, right. Nade malpun kudladu? I'm a housewife now. Okay. So I take my online classes and little bit of business, Tupperware. What online classes for? Dance, Bollywood. Wow, nice. Yeah. So dance आपके रग में है. Yeah, okay. Very filmy, Pudar filmy, dialogue filmy, superb, yo man. So Anjali name, do you strike any film that you could relate to? Kuch I Kuch remember Hota two. Hai. Kajol. Yes. One is Kuch Kuch Hota Hai, Kajol. Yes. And one is Tum Dil Ki Dhadkan Mein. Yeah. Anjali. All right, very nice, superb. I'm very excited. How are you feeling after this round? I am actually excited. Yeah, not nervous. Not nervous. ಮಸ್ತ್ ಜನ ಬತ್ತ ಬಂದ್ಬಿಡ್ತು ಅದನ್ನ ಒಂದುಂಡು ಗುಡು No, like I'm excited. You're excited. Yeah. How did the performance go? I Any think like it's an not atanda? perfect, but okay. Perfect ಆತಜಿ ಅದೇ No. ಅವು ಆಪುಜಿ ದಟ್ ಇಸ್ ಲೈಕ್ ಇಂಪಾಸಿಬಲ್ ಎತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಅಂತ ಆಪುಜಿ ಅವು ಮಾಧುರಿ ದೀಕ್ಷಿತ್ ಪನ್ನಾಗ ಮಾತ್ರ perfect ಆಪುನು ರೈಟ್ ಸೊ ಲೆಟ್ಸ್ ಸಿ ವಾಟ್ ದ ಜಡ್ಜಸ್ ಆರ್ ಗೋಯಿಂಗ್ ಟು ಸೇ ಅಬೌಟ್ ಇಟ್ ಡಾನ್ಸ್ Sure, ಓಕೆ ಇಂಕಲ್ ಒಂಚೂರು ಜಾಸ್ತಿ ಪಾತೆರ್ಗ Sure. ನಾನು ಒಂಚೂರು ಮಲಯಾಳಂ మీరు ಒಂಚೂರು ತುಳು Okay. ಬೇರೆಕೆ Done, ಮಾಡ್ತಿದ್ದೆ done, ರೈಟ್ yeah. ಫಸ್ಟ್ ಜಡ್ಜ್ ಹೂ ವಿಲ್ ಟಾಕ್ ಇಸ್ ಸೂರಜ್ ಸನಿಲ್ ಸರ್ ಓವರ್ ಟು ಯು ಅಂಜಲಿ Hi, sir. ಹಾಯ್ ಕನ್ನಡ ತುಳು ಕಂಫರ್ಟೇಬಲ್ Not fluent, but I Malayalam- can manage. Malayalam- Yeah, I can understand. Yeah, ಮಲಯಾಳಂ ಐ ಡೋಂಟ್ ನೋ that's okay. I can understand Tulu. ಓಕೆ ಫೈನ್ ಈರು ಡಾನ್ಸ್ ಸ್ಟಾರ್ಟ್ ಮಂತ್ನಾಗ ಒಂಜಿ ಕಾಂಪಿಟೇಷನ್ಗೆ ಬೋಡ್ತೀನಿ ಒಂಜಿ ಆಟಿಟ್ಯೂಡ್ ಇತ್ತು ಒಂಜಿ ಡಾನ್ಸ್ ಅಷ್ಟ Thank ದಟ್ you ವಾಸ್ so ದೇರ್ much. ವಿತ್ ಯು ವೆರಿ Thank ನೈಸ್ you, thank you. ಆಸ್ ಎ ಫಸ್ಟ್ ರೌಂಡ್ ಇಂಟ್ರೊಡಕ್ಷನ್ಗೆ ಒಂಜಿ ಜೋಶ್ ಬೋರ್ಡ್ ಒಂಜಿ ಕಾಂಪಿಟೇಷನ್ ಬಂದಾಗ ಆ ಜೋಶ್ ಆ ಎನರ್ಜಿ ಎಂಕ್ ತೋಜಂಡಿರ್ನ Thank you. that is very nice Thank but you so I much. felt somewhere you could have used the stage in better way. You Yes, were only yes. in the center, you were dancing. Yes. See that in next time you go through all these details. Definitely, And sir. nanonji vishayada panatpanda as it is a dance competition, we look at your costume, makeup and the overall presentation. Aikla on separate marks and then kuldidupa. So Okay. aita bagel onchuru ee work mantada definitely you will rock in the next Thank round. you, thank Okay? you so much, sir. Yes. Thank you. All the best to you. Thank you. ಥ್ಯಾಂಕ್ ಯು ಸೋ ಮಚ್ ಸೂರಜ್ ಸರ್ ಒಂಜು ವರ್ಷ ಕೊರೋನಾಡು ಲಿಮಿಟೆಡ್ ಸ್ಪೇಸ್ ಆನ್ಲೈನ್ ಮಾತ್ರ ಡಾನ್ಸ್ ಮಾಡ್ತದೆ ಅದೇ ಸ್ಪೇಸ್ ಡಾನ್ಸ್ ಮಾಡ್ತಾ ಅಭ್ಯಾಸ ಒಂಚೂರು ಟೈಮ್ ಆನಾಗ ಫುಲ್ ಸ್ಟೇಜ್ ಧಮಾಕ ಅದೇ Yes. ಎಸ್ Yes. ಎಸ್ ಸರ್ ರೈಟ್ ಗೋಯಿಂಗ್ ಟು ಮೇಡಮ್ ಮಾನ್ಸಿ ಮೇಡಮ್ ಅಂಜಲಿ Hi, ma'am. ಹಲೋ ಎಂಕ್ ತುಳು ಎಡ್ಡೆ ಬರ್ಪುಜಿ You can talk in Kannada. I can understand Kannada also. ಥ್ಯಾಂಕ್ ಯು ಬಿಗಿನಿಂಗ್ ತುಂಬ ಒಳ್ಳೆ ಜೋಶ್ ಇತ್ತು ಫಸ್ಟ್ Thank ಟೂ you. ಡ್ಯಾನ್ಸಸ್ ಫುಲ್ ಎನರ್ಜಿ ಇತ್ತು Thank ಐ ಥಿಂಕ್ you. ಥರ್ಡ್ ಆ್ಯಂಡ್ ಫೋರ್ತ್ ಆಗುವಾಗ ಅದು ಲಿಟಲ್ ಬಿಟ್ Yes. ಸ್ವಲ್ಪ ಕಡಿಮೆ ಆಯಿತು ಅನಿಸ್ತದೆ Yes. ಒನ್ಸಿಗೆ ನನಗೂ ಅನಿಸಿತು ಕಾಸ್ಟ್ಯೂಮ್ ಬರುವಾಗ ಒಂದು ಕಂಪ್ಲೀಟ್ ಕಾಸ್ಟ್ಯೂಮ್ ಅಂತ ನಂಗೆ ಫೀಲ್ ಬರಲಿಲ್ಲ Okay. ಲೈಕ್ ಏನೋ ಹೇರಿಗೆ ಬೇಕಿತ್ತು ಕೈಗೆ ಬೇಕಿತ್ತು ಕಾಲಲ್ಲಿ ಏನೋ ಬೇಕಿತ್ತೇನೋ ಅನಿಸ್ತಾ ಇತ್ತು ಬಟ್ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಈಗ ನೀವು Thank you. ಎಗೇನ್ ಸ್ಟೇಜ್ ಯುಟಿಲೈಸೇಷನ್ ತುಂಬ ಸೆಂಟರಲ್ಲೇ ಜಾಸ್ತಿ ಇತ್ತು Okay. ಅದನ್ನು ಜಾಸ್ತಿ ಮಾಡ್ಬೋದಿತ್ತು Yes.
ಆ್ಯಂಡ್ ನೀವು ಹ್ಯಾಟ್ ಯೂಸ್ ಮಾಡಿದ ಸ್ಟೈಲ್ ನಂಗೆ ತುಂಬ ಖುಷಿ ಆಯಿತು, ಅದನ್ನು ತೆಗೆದು ಇದು ಮಾಡಿದ್ದು ಖುಷಿ ಆಯಿತು. ಬಟ್ ವೆನ್ ಯು ಯೂಸ್ ಸ್ಟಿಕ್ ತಗೊಳ್ಳುವಾಗ ಡ್ಯಾನ್ಸ್ನಲ್ಲೇ ಏನೋ ಮೂವಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತೇನೋ ಅನಿಸಿತು. ಆ್ಯಂಡ್ ಅದನ್ನು ನೀವು ಇಡುವಾಗ ಸಮಥಿಂಗ್ ಸ್ಟೇಜ್ ಪ್ಲೇಸ್ಮೆಂಟ್ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡಿದ್ದಿದ್ರೆ ಒಳ್ಳೆಯದೇನೋ ಅನಿಸ್ತು. ಓವರ್ ಆಲ್ ನಂಗೆ ಖುಷಿ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಡ್ಜಸ್ಗೆ ಖುಷಿ ಆದರೆ ಮತ್ತೇನು ಬೇಕಲ್ವಾ? ಫಸ್ಟ್ ರೌಂಡಲ್ಲಿ ಖುಷಿ ಆಯಿತು ಹೇಳಿದ್ರೇ ಇಟ್ ಇಸ್ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾ ಗೋಯಿಂಗ್ ಟು ನಿತೇಶ್ ಕೋಟ್ಯಾನ್ ಸರ್, ಅಪ್ ಟು ಯು. ಅಂಜಲಿ ಸಂದೀಪ್ ಶೆಟ್ಟಿ. ಓಕೆ, ತುಳುಟು ಪಾತೆರುವೆ ತೊಂದರೆ ಜೊತೆ ಇರ್ನ ಪ್ಯಾಷನ್ ಉಂಡತೆ ಅವು ಆನ್ಲೈನ್ ಕ್ಲಾಸ್ ದೆಪ್ಪುನ ಅವೇನು ಅಪ್ರಿಷಿಯೇಟ್ ಮನ್ಪುವೆ. ಇರ್ ಕುಡೋರಿಯ ಡ್ಯಾನ್ಸ್ ಕಲ್ಪವರತೆ ಅವು ಇರ್ನ ಟ್ಯಾಲೆಂಟ್ ಬೋನ್ ಟ್ಯಾಲೆಂಟ್ ಕುಡೋರಿಯ ತಿಕ್ಕುಜಿ ಇರ್ ಮನ್ಪುಲೆ ಕಂಟಿನ್ಯೂ ಮನ್ಪುಲೆ ಕುಡೋರಿಯ ಕಲ್ಪಲೆ ಇರೇ ಗೊತ್ತಿಜಿಂಡಲ್ಲ ನಾಲೆಜ್ ಇನ್ ಪಟ್ಟಲೆ ಕುಡೋರಿಯ. ಓಕೆ, ಐಟ್ ಇರ್ ಇಂಪ್ರೂವ್ ಅಪ್ಪರ್. ಓಕೆ, ಡ್ಯಾನ್ಸ್ ವೈಸ್ ಇತ್ತೆ ಮುಲ್ಲು ಎಡ್ಡ ಸ್ಟೇಜ್ ನಮ್ಮಟ್ಟು ಇದಕ್ಕೆ ಇದು ಮಲ್ಲ ಒಂದು ಸ್ಟೇಜ್ ಕೊಡ್ತೀರಿ ನಿಕ್ಲಿಗೆ ಅವಿನ ಎಡ್ಡ ಯುಟಿಲೈಸ್ ಮನ್ಪೋಡು ನಿಕ್ಲು. ಇರ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಪಾತಿರು ನಂಡ ಸ್ಟಾರ್ಟಿಂಗ್ ಇರ್ನ ಎನರ್ಜಿ ಉಂಡತೆ ಬಾರ್ ಶೋಕಿತ್ತನು ಎಂಕೊಂಜಿ ಎಡ್ಡೆ ಒಂಜಿ ಒಂಜಿ ಪಂಪ್ ಇರ್ನ ಸ್ಟೈಲ್ ಉಂಡತೆ ಬಾರ್ ಶೋಕುಂಡು. ಇರ್ನ ಸ್ಟೈಲಿಗೆ ಇರ್ನ ಬಾಡಿ ಮೂಮೆಂಟ್ಗೆ ಎಡ್ಡೆ ಕೊರಿಯೋಗ್ರಫಿ ಬೋರ್ಡು ಅಪ್ಪಾಗ ಇತ್ತೆ ಒಂಜಿ ಕೆತ್ತುನೆ ಮೂರ್ತಿ ಕೆತ್ತುನೆ ಆ ಇಮ್ಯಾಜಿನೇಷನ್ ಮತ್ತೆ ಕೆತ್ತುವೆ. ಓಕೆ ಓಕೆ ಮಲ್ಲೇಜಿ ಗುಡ್ ಅಟೆಂಪ್ಟ್. ಇರ್ನ ಅಟೆಂಪ್ಟ್ ಎಟ್ಟೆತ್ತುಂಡು ಅಂಡ ಈತ ಮಲ್ಲ ಸ್ಟೇಜ್ ಈತ ಎಡ್ಡೆ ಕರಾವಳಿ ಕರ್ನಾಟಕ ಇದು ಫೇಮಸ್ ಮಸ್ತ್ ಮಲ್ಲ ಶೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಐಟಿರ್ ನಲ್ಲ ಒಂಜಿ ಇಂಪ್ರೂವ್ಮೆಂಟ್ ತೋಜಪೋಡು. ಓಕೆ, ಯಾನ್ ಪನ್ಪು ನಂಡ ಇರ್ನೊಂಚೂರು ಸ್ಟಾರ್ಟಿಂಗ್ ಎನರ್ಜಿ ಉಂಡದೆ ಅವು ಬಾರಿ ಶೋಕ್ ಇತ್ತನು ಅವೇ ನೀರು ಮೇಂಟೈನ್ ಮನ್ಪೋಡು ಎಂಡ್ ಮುಟ ಇರ್ ದಾದಾಂಡ್ ಗುಂಗುರು ತೂಟಿಗೆ ಇರ್ಲ ಟೂಟಿಗೆ ಇರಲ್ಪ ಗೊತ್ತಾಂಡದೆ ಇರ್ನ ಎನರ್ಜಿ ಡ್ರಾಪ್ ಅಂಡಲ್ಪ ಅಪ್ಪಗೆ ದಾದನ್ ಎನರ್ಜಿ ಡ್ರಾಪ್ ಅನ್ನಾಗ ಎಕ್ಸ್ಪ್ರೆಷನ್ ಬರ್ಪುಜಿ ಬಾಡಿ ಮೂವ್ಮೆಂಟ್ ಕೊರ್ರೆ ಆಪುಜಿ ಆತು ಫೋರ್ಸ್ ಪಾಡೊಡ್ಚಿ. ಓಕೆ, ಮೋನೆಟಿರೆ ಗೊಪ್ಪೊಲಿ ಬೊಕ್ಕ ಇರ್ನ ಒಂಚೂರು ಕಾಸ್ಟ್ಯೂಮ್ ಇಂಪ್ರೂವ್ ಮನ್ಪೋಡು ಅವೇ. ಓಕೆ, ಬೊಕ್ಕ ಟ್ರಾನ್ಸಿಷನ್ ಇರ್ ಪ್ರಾಪ್ಸ್ ದೆಪ್ಪುನಾಗ ಅವಡು ದೀಪುನವಡು ಅವೊಂಜಿ ಡ್ಯಾನ್ಸ್ ಸ್ಟೆಪ್ಪಡೆ ಬೋದು ದೆಪ್ಪೋಡು ಡ್ಯಾನ್ಸ್ ಸ್ಟೆಪ್ಪಡೆ ಬೋದು ಕನವಡು ಗೊತ್ತಾಂಡಿದೆ. ಓಕೆ, ಯಾನ್ ದಯಪನೊಂದಿಲ್ಲ ಎಂಗ್ ಕುಡ್ಲದ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ದ ಕಂಟೆಸ್ಟೆಂಟ್ ನಕ್ಲು DID ಮಾಮ್ಸ್ ಹಿಡ್ದು ಓಡಿ ಹಿಂಗೆ ಐಕೆ ಅನ್ಪನೊಂದಿಲ್ಲ ಇಂಪ್ರೂವ್ ಮನ್ಪುಲೆ ಇಂದು ನಿಕ್ಲೆ ಗೆಡ್ಡೆ ಸ್ಟೇಜ್ ಯುಟಿಲೈಸ್ ಮನ್ಪುಲೆ. ಓಕೆ, ಓವರ್ ಆಲ್ ಓಕೆ ಪರ್ಫಾರ್ಮೆನ್ಸ್ ಯಾನಿರೆ ನಲ್ಲ ಇಂಪ್ರೂವೈಸ್ ಆಪಿನ ತೂಯರಂಡೆ ಹಿಂಗೆ ನೆಕ್ಸ್ಟ್ ಎಪಿಸೋಡ್ ಹೋಪ್ಫುಲಿ ಹಿಂಗೆ ಗೊತ್ತಜ್ಜಿ. ಬಟ್ ಇರ್ನ ಎನರ್ಜಿ ಸೂಪರ್. ಥ್ಯಾಂಕ್ ಯು ಸರ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಫಿಂಗರ್ಸ್ ಕ್ರಾಸ್ಡ್ ನೆಕ್ಸ್ಟ್ ರೌಂಡ್ ಇಂಪ್ರೂವ್ಮೆಂಟ್ ಬೋರ್ಡು ಅಕಲ್ನ ಕಮೆಂಟ್ಸ್ ಲ ಬೆಟರ್ ಅದು ಬೋರ್ಡು ನಿಂಗೆ ವೇಟ್ ಮಾಡ್ತಾರೆ. ಎಸ್ ಮಿಸಸ್ ಸಂದೀಪ್ ಶೆಟ್ಟಿ. ಶೆಟ್ಟಿ ಅದು ತುಳು ಒಂತೆನಾ ಬಟ್ ಬತ್ತಿ ಬೊಕ್ಕ ಕಲ್ತಿನ ಮೂಲು ನೆಕ್ಸ್ಟ್ ಇಯರ್ ಐ ಕ್ಯಾನ್ ಟಾಕ್ ಪ್ರಾಪರ್ ತುಳು. ಓಕೆ, ನೆಕ್ಸ್ಟ್ ಇಯರ್ ಅತ್ತ ಈ ಫಿನಾಲೆ ಆಪನ ಹಿಡ್ದುಂಬು ಇರು ಪ್ರಾಪರ್ ತುಳು ಅವಳು ಬಟ್ ಐಟ್ ರಡ್ ಮೀನಿಂಗ್ ಉಂಡು ಒಂಜಿರಿಗೆ ತುಳು ಬರೋಡು ಕುಡೊಂಜಿ ಯು ಹ್ಯಾವ್ ಟು ರೀಚ್ ದ ಫಿನಾಲೆ. ಓಕೆ, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಸೊ ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಓಕೆ, ಕಂಗ್ರಾಚುಲೇಷನ್ಸ್ ಎಂಕಲ್ನ ಈ ಸೀಸನ್ಗೆ ಎಂಟ್ರಿ ಆಯ್ನ ಫಸ್ಟ್ ರೌಂಡ್ ದಾತ್ರ ನಿಕ್ಲೆಗೆ ಒಂಚೂರು ಗುಡೀಸ್ ಉಂಡು. ಸೊ ಫ್ಲೋರಮ್ಮ ಫ್ಲೋರ್ ಕ್ಲೀನರ್, ದಿಸ್ ಇಸ್ ಫಾರ್ ಯು. ಬಾರಿ ಲಾಯ್ಕದ ಪ್ರಾಡಕ್ಟ್ಸ್ ಉಂಡು ಏಪ ಪುರ್ಸೊತ್ ತಿಕ್ಕೊಂಡು ಅಪಗ ಮಲ್ಪ್ಲೆ ಈಜಿನ ಸೀಸನ್ ಆಯ್ ಬೊಕ್ಕ ಬೇಲೆ ಮಲ್ಪರ ಬೋಲಿ ಇತ್ತೆ ಸದ್ಯ ಗೊಂಚು ಪ್ರಾಕ್ಟೀಸ್ ಮಾತ್ರ ಮಲ್ತೊಂದಿಪ್ಲೆ. ಆ್ಯಂಡ್ ಟು ಗಿವ್ ಯು ಸಮ್ ಮೋರ್ ಎನರ್ಜಿ ಆ್ಯಂಡ್ ಸ್ಟ್ಯಾಮಿನಾ ವಿ ಹ್ಯಾವ್ ಹೆಲ್ದಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಕಲ್ನ ವೆರಿ ಹೆಲ್ದಿ ಆಯಿಲ್ ಆ್ಯಂಡ್ ದೇ ಆರ್ ನ್ಯೂ ಪ್ರಾಡಕ್ಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ದಕಲ್ನ ಹೊಸ ಪ್ರಾಡಕ್ಟ್ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಬಿ ಹೆಲ್ದಿ. Yes, so increase your stamina and see you soon. All the very best. Thank you. Thank you judges. Thank you. ಎಸ್ ವೀಕ್ಷಕರೇ, ಈಗ ತಾನೇ ಹೋದಂತಹ ಅಂಜಲಿ ಅವರು ಆಲ್ರೆಡಿ ಪರ್ಫಾರ್ಮ್ ಮಾಡಿ ಆಗಿದೆ. ಸೊ ಅವರ ಪರ್ಫಾರ್ಮೆನ್ಸ್ ಮುಗ್ದಿದೆ. ಸೊ ಅಂಜಲಿ ಅವರದ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ, ಹೇಗೆ ಫೀಲ್ ಆಯಿತು, ಜಡ್ಜಸ್ ಕಮೆಂಟ್ ಎಲ್ಲ ಯಾವ ರೀತಿ ಇತ್ತು, ಅವ್ರ ಜೊತೆನೇ ಕೇಳುವ. ಎಸ್, ಬನ್ನಿ 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 ಬನ್ನಿ. ಸೂಪರ್ ಸೂಪರ್ ಸೂಪರ್. ಏನು ಜೋಶಲ್ಲಿ ಪರ್ಫಾರ್ಮ್ ಕೊಟ್ಟಿದ್ದೀರಾ, ಹೇಗೆ ಅನಿಸ್ತು ವೇದಿಕೆಯಲ್ಲಿ? I think it was okay. ಒಂಚೂರು ಸಜೆಷನ್ಸ್ ಇತ್ತುಂಡು. ನೆಕ್ಸ್ಟ್ ಟೈಮ್ ಐ ವಿಲ್ ಮೇಕ್ ಇಟ್ ಬೆಟರ್. ಓಕೆ, ಏರ್ನ ಕಮೆಂಟ್ಸ್ ಇವಾಗ ಮಸ್ತ್ ಖುಷಿ ಆಯ್ಲ ಕಾಂಡ್. ಐ ಥಿಂಕ್ ಸೂರಜ್ ಸರ್ನ ನಮಗೆ. ಓಕೆ, ವೆರಿ ನೈಸ್. ಸೊ ಕರೆಕ್ಷನ್ಸ್ ಎಲ್ಲ ಹೇಳಿರ್ಬೋದು. ಸೊ ಹೇಗೆ ಅನಿಸುತ್ತೆ, ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತೀರಂತ ಏನಾದರೂ ಹೋಪ್ಸ್ ಇದೆಯಾ? ಐ ಕ್ರಾಸ್ ಮೈ ಫಿಂಗರ್ಸ್, ಐ ಹೋಪ್ ಸೊ.
ಓಕೆ, ಸೊ ಚೆನ್ನಾಗಿ ನೆಕ್ಸ್ಟ್ ರೌಂಡಿಗೆ ಇನ್ ಕೇಸ್ ಸೆಲೆಕ್ಷನ್ ಆದರೆ ಚೆನ್ನಾಗಿ ಪ್ರಿಪೇರ್ ಆಗಿ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಬ್ಯೂಟಿ ಪ್ಲಸ್ ಸೋಪ್, ಇವರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್, BA ಪ್ಲೈವುಡ್, ಸ್ಮರಣಿಕಾ, ಹಾಗೆ ಇವರೆಲ್ಲ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ವಿ ಆರ್ ಟೇಕಿಂಗ್ ಅ ವೆರಿ ವೆರಿ ಶಾರ್ಟ್ ಬ್ರೇಕ್. ಎಲ್ಲೂ ಹೋಗಬೇಡಿ, ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ. ಟೇಕ್ ಅ ಬ್ರೇಕ್. Welcome back after a short break to Sun Premium Refined Sunflower Oil presents Dance Mommy Dance Season 5 powered by Citadel Developers ಹಾಗೂ ಅರುಣಾ ಮಸಾಲಾ. ಎಸ್ ಸ್ನೇಹಿತರೆ, ನಾವು 5ನೇ ಸೀಸನಲ್ಲಿದ್ದೇವೆ. ಮಮ್ಮೀಸ್ ಈ ಸ್ಟೇಜ್ ಮೇಲೆ ಬಂದು ಧಮಾಕ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರನ್ನು ನೋಡೋದು ತುಂಬ ತುಂಬ ಸಂತೋಷ. ಈ ಸಂಚಿಕೆಯ ಮೊದಲಿಗೆ ಮಾನಸಿ ಮೇಡಮ್ ಹೇಳಿದ ಹಾಗೆ ಅಮ್ಮಂದರಿಗೆ ತಮ್ಮ ಮಕ್ಕಳು ವೇದಿಕೆಯಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋದಂದರೆ ತುಂಬ ಸಂತೋಷ. ಆದರೆ ಇವತ್ತು ನಾವು ಉಲ್ಟಾ ಅಮ್ಮಂದ್ರನ್ನ ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ. ಸೊ ಮಕ್ಕಳಿಗಾಗಿರಲಿ ಮನೆಯವರಿಗಾಗಿರಲಿ ಡೆಫಿನೆಟ್ಲಿ ಅದು ಸಂತೋಷದ ವಿಷಯ. ಸೊ ವಿಶಿಂಗ್ ಆಲ್ ದ ಮಮ್ಮೀಸ್ ಆಲ್ ದ ವೆರಿ ಬೆಸ್ಟ್. ಆದರೆ ಅವರನ್ನು ಕರೆಯೋ ಮೊದಲು ಇಲ್ಲಿರುವಂಥ ಜಡ್ಜಸ್ ಅವರದ್ದೇ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಲೆಟ್ಸ್ ಕಮ್ ಟು ನಿತೇಶ್. ನಿತೇಶ್ ಅವರೇ, ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ಯಾವ ಫೀಲಿಂಗ್ ಇದೆ? ಹೌ ಡಿಡ್ ಶೀ ಸಪೋರ್ಟ್ ಯು ಇನ್ ದಿಸ್ ಫೀಲ್ಡ್, ಡಾನ್ಸಿಂಗ್ ಫೀಲ್ಡಲ್ಲಿ? ಡಾನ್ಸರ್ ಆಗಬೇಕು ಹೇಳಿದ್ರೆ ನಾಟ್ ಎವ್ರಿಬಡಿ ಸಪೋರ್ಟ್ಸ್, ಹೆಂಚಿನ ಮಾರ ಡಾನ್ಸ್ಗೆ ಓಪನ್ ಅಂದ್ ದಟ್ ಒನ್ ಥಾಟ್ ಇಪ್ಪುಂಡದೆ. ಸೊ ಹೌ ಡಿಡ್ ಯೋರ್ ಮಾಮ್ ಸಪೋರ್ಟ್ ಯು ಇನ್ ದಿಸ್ ಫೀಲ್ಡ್? ಥ್ಯಾಂಕ್ ಯು ಸೌಜನ್ಯ ಹೆಗ್ಡೆ. ಪನ್ಪುನ್ ಪಂಡ್ರೆ ಪೋಂಡ ಮೈ ಮಾಮ್ ಎಕ್ಸ್ಪೈರ್ಡ್. ಐ ವಾಸ್ 8 years old. ಸೊ ಯಾನ್ ಡ್ಯಾನ್ಸ್ ಎನ್ನ ಡ್ಯಾನ್ಸ್ ಹೆಂಗೆ ಡ್ಯಾನ್ಸ್ ಮಸ್ತ್ ಇಷ್ಟ ಆಯ್ತು ದುಂಬುಡ್ದಿಂಚಿ. ಎಂಕ್ಲಪ್ಪಾಗ ಯೂಟ್ಯೂಬ್ ಇಜ್ಜಂಡು ಇಂಟರ್ನೆಟ್ ಇಜ್ಜಿ ಡ್ಯಾನ್ಸ್ ಕ್ಲಾಸ್ ಇಜ್ಜಿ ದಾಲ್ ಇಜ್ಜಿ ಎಂಕುಲು ಡೈನೋರ ಟಿ ವಿ ಇತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್. ಐಟು ಡ್ಯಾನ್ಸ್ ಕಲ್ತೊಂತ ಮೈಕಲ್ ಜಾಕ್ಸನ್ನ ಡ್ಯಾನ್ಸ್ ಬರೋಂದಿತ್ತನು ಅವೆಂತದ್ದು ಕಲ್ತೊಂದಿತ್ತ. ಅಮ್ಮ ಹಿಂಗೆ ನಿರಂತೀರು ದಾದ ಮಗ ಮನ್ಪ ಓದ್ಲ ಕಲ್ಪುಲ ಒಂದು ಮನ್ಪ ಎಂಕ್ ಲೇಪಲ ಏಪಲ ತುನ ಟಿ ವಿ ತೂಪುನು ಡ್ಯಾನ್ಸ್ ಅಂಬನು, ಟಿ ವಿ ತೂಪುನು ಡ್ಯಾನ್ಸ್ ಅಂಬನು ಒಂಜಿ ಕುಲ್ಲರಿಚ್ ಓಲ್ ಅಲ್ಪಲ. ಸೊ ಎಂಕ್ ಬೇಸಿಕಲಿ ಇಲ್ಲಡ್ದು ಎಂಕ್ ಡ್ಯಾನ್ಸ್ ಮನ್ಪರ ಎಂಕ್ ಸಪೋರ್ಟ್ ತಿಕ್ಕಿದಿಜಿ. ಯಾನದೇ ಒಂಜಿ ಡ್ಯಾನ್ಸ್ ಇಡ್ದಲ್ಲ ಮನ್ಪೊಡು ಬಂದು ಒಂಜಿ ಹಠಟ್ ಯಾನು ಬತ್ತೀನಿ ಪಂಡ ಎಂಕ್ ಮಾಮನಂತೂ ಅವು ತಿಕ್ಕಿಜಿ. ಬಟ್ ಎಂಕಿತ್ತ ಮುಲ್ಪತೂನಾಗ ಎಂಕ್ ಬಾರಿ ಖುಷಿ ಆವೊಂದುಂಡು ಕಿ ಮಾಮ್ನ ಅವ್ಕಲು ಆ್ಯಕ್ಚುಲಿ ದಾದಾಪುಂಡು ಪಂಡ ಮದ್ಮೆ ಬೊಕ್ಕ ಮದ್ಮೆ ಆಪಿನದು ಮೆಡ್ಡೆ ಟ್ಯಾಲೆಂಟ್ ರೂಪೇರು ಮದ್ಮೆ ಹಾಕ್ಲು ಅಡಿಗೆ ದಾಲ ಮನ್ಪೇರೆ ಹಾಕ್ಲಿಕ್ಕೆ ಸಪೋರ್ಟ್ ತಿಕ್ಕುಜಿ. ಸೊ ಇಂಚಿನೊಂಜಿ ಸ್ಟೇಜ್ ಕೊರೊಂದುಲ್ಲೇರು ನಮ್ಮಟ್ಟು ಈ ಪಂಡ ಅಕ್ಕುಲ್ಲ ಪ್ರೌಡ್ ಆಪುಡು ಎಂಕುಲ್ಲ ಪ್ರೌಡ್ ಫೀಲ್ ಮಾಡ್ಬಿಡು ಕಿ ಕುಡ್ಲಾರ್ದು ಇಂಚಿನೊಂಜಿ ಟ್ಯಾಲೆಂಟ್ ನಿಕ್ಲು ಮಿತ್ತುಕಾನ ಒಂದಿಲ್ಲ ಅವಳ ಮಮ್ಮೀಸ್ ಬಾರಿ ಭಂಗ ಎನ್ನ ಯಾನಿತ್ತು ತಿಂಗ್ ಮಂಪೆರ ಪೋಂಡ ಎಂಕ್ ಎನ್ನ ಸಿಸ್ಟರ್ ನಕ್ಲು ಸಪೋರ್ಟ್ ಮಾಡ್ತೇರೆ. ಸೊ ಎನ್ನ ಅಮ್ಮ ನಕ್ಲು ಎಂಕ್ ಸಿಸ್ಟರ್ ಅಂಚ ಯಾನ್ ಒಂದು ಮನ್ಪೆ. ಸೊ ಬೋತ್ ದ ಸಿಸ್ಟರ್ಸ್ ಐ ಹ್ಯಾಟ್ಸ್ ಅಪ್ ಟು ಯು ಬೋತ್ ದ ಸಿಸ್ಟರ್ಸ್. ಅಕ್ಲು ತಗೊಂದಿತ್ತು ಯಾನ್ ಮಸ್ತ್ ಅಕ್ಲಿಗೆ ಧನ್ಯವಾದ ಪನ್ನೊಂದಿಲ್ಲ. ಮಸ್ತ್ ಥ್ಯಾಂಕ್ಸ್ ಫಾರ್ ಮೈ ಸಿಸ್ಟರ್ಸ್, ದೇ ಆರ್ ಮೈ ಮಾಮ್ಸ್. So sorry Nitesh, and question ಕೇರ್ನಾಗ I didn't know this. No worries. But ಕುಡೋರ ಪನ್ನೆ ಖುಷಿ ಅಂಡ್ ಅಕ್ಕನಕ್ಕಲಿ ಪ್ರಮೋಟ್ ಮಲ್ದಾರೆ. ಸೊ ಆ ಹೆಣ್ಣು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಪ್ರಮುಖವಾದಂತಹ ಪಾತ್ರ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಥ್ಯಾಂಕ್ಸ್ ಟು ದ ಸಿಸ್ಟರ್ಸ್ ಒನ್ಸ್ ಅಗೇನ್ ಆ್ಯಂಡ್ ರಿಯಲಿ ಸಾರಿ ಐ ಡಿಂಟ್ ನೋ ದಿಸ್. ನಾನು ಇಂಚನಿಕೆ ಎನ್ನಿ ಆ್ಯಂಡ್ ಏರಾಳ್ನ ಮಮ್ಮಿ ವೇದಿಕೆ ಬತ್ತ ಡಾನ್ಸ್ ಮಲ್ಪೇರು ಪನ್ನಾಗ ಖುಷಿ ಆಪುಂಡು. ಸೊ ಒನ್ಸ್ ಅಗೇನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಿಸ್ ಪ್ಲಾಟ್ಫಾರ್ಮ್. ಈ ವೇದಿಕೆಗಾಗಿ ಜೋರಾದ ಚಪ್ಪಾಳೆಯನ್ನು ಕೊಡ್ತಾ ಈ ವೇದಿಕೆ ಮೇಲೆ ಮುಂದಿನ ಸ್ಪರ್ಧಾಳುವನ್ನು ಕರೆಯುವಂಥ ಸಮಯ. ಡಾಕ್ಟರ್ ಶ್ವೇತಾ ಕಾಮತ್ ನೋಡುವಾಗ ನಗ್ನಗ್ತಾ ಇದ್ದಾರೆ, ಸುಂದರವಾಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ. ಡಾನ್ಸ್ ಹೇಗೆ ಮಾಡ್ತಾರೆ ನೋಡೋಣ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಡಾಕ್ಟರ್ ಶ್ವೇತಾ ಕಾಮತ್. ಎಸ್ ವೀಕ್ಷಕರೇ, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಇವರು ವೃತ್ತಿಯಲ್ಲಿ ಒಬ್ಬರು ಡಾಕ್ಟರ್, ವೈದ್ಯರ ಕೆಲಸ ಮಾಡ್ತಾ ಇರೋದು. ಸೊ ವೈದ್ಯರ ಕೆಲಸದ ಪ್ರೆಷರ್ ಬೇರೆ ಇರುತ್ತೆ, ಮನೆ ಕೆಲಸದ ಪ್ರೆಷರು ಬೇರೆ ಇರುತ್ತೆ. ಬಟ್ ಎರಡನ್ನೂ ಸೈಡ್ಗೆ ಇಟ್ಕೊಂಡು ನಾನು ಕೂಡ ಡಾನ್ಸಿಗೂ ಸೈ ಅಂತ ಹೇಳಿ ರೆಡಿ ಆಗಿದ್ದಾರೆ. ದಟ್ ಈಸ್ ಡಾಕ್ಟರ್ ಶ್ವೇತಾ ಕಾಮತ್ ಇವರು. ಸೊ ಶ್ವೇತಾ ಕಾಮತ್ ಅನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಎಸ್ ಓಕೆ, ವಾವ್, ವೆರಿ ನೈಸ್. ಬೇರೆ ಡಾಕ್ಟರ್ ಅಂದು ಬಿಲ್ಕುಲ್ ಗೊತ್ತೇ ಅಪ್ಪುಜಿ. ಎಸ್, ಹಾಯ್ ಮೇಡಮ್. ಹಾಯ್. ಸೊ ಬೇಸಿಕಲಿ ನೀವು ಯಾವ ಪ್ಲೇಸಿಂದ ಬರ್ತಾ ಇರೋದು? ನಾನು ಇಲ್ಲೇ ಮಂಗಳೂರಲ್ಲಿ ಇರೋದು, ನಂತೂರು ಬಿಕ್ಕರ್ನಕಟ್ಟೆ. ವೆರಿ ನೈಸ್, ವೆರಿ ನೈಸ್. ಸೊ ಡಾಕ್ಟರ್ ಅಂತ ಹೇಳಿದ ನಂತರ, ವೈದ್ಯರು ಅಂತ ಹೇಳಿದ ನಂತರ ಯಾವಾಗಲೂ ಬ್ಯುಸಿ ಪರ್ಸನ್ಸ್. ಸೊ ಹೇಗೆ ಡಾನ್ಸಿಗೆ ಬರಬೇಕಂತ ನಿಮಗೆ ಇಂಟ್ರೆಸ್ಟ್ ಬಂತು? ಸೊ ಡಾಕ್ಟರ್ ಅಂದಮೇಲೆ ಬ್ಯುಸಿ ಇರುತ್ತೆ, ಸೊ ಅದರಿಂದ ರಿಲ್ಯಾಕ್ಸ್ ಆಗಲಿಕ್ಕೆ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ದಿಸ್ ಈಸ್ ಅ ನೈಸ್ ಅಪರ್ಚುನಿಟಿ ಅಂತ ಇಲ್ಲಿ ಬಂದಿದ್ದೀನಿ.
ಎಸ್ ಸೀಸನ್ಸ್ 4 ಆಲ್ರೆಡಿ ಕಂಪ್ಲೀಟ್ ಆಗಿದೆ, 4 ಸೀಸನ್ಗಳು ಕಂಪ್ಲೀಟ್ ಆಗಿದೆ. ಜಡ್ಜಸ್ಗಳು ಬೇರೆ ಬೇರೆ ಜಡ್ಜಸ್ಗಳಿದ್ರು ಆ್ಯಂಡ್ ಅದರ ಜೊತೆಗೆ ಕಂಟೆಸ್ಟೆಂಟ್ಸ್ನವರು ಕೂಡ ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾ ಇದ್ರು. ಸೊ ನೋಡಿದ್ದೀರಾ, ಮತ್ತು ನೋಡಿದರೆ ಇನ್ ಕೇಸ್ ಅದು ನೋಡಿದಾಗ ಏನು ಅನಿಸ್ತಾ ಇತ್ತು? ನೀವೀಗ ಸೀಸನ್ 5 ಬಂದಿದ್ದೀರಾ. ನೋಡಿದ್ದೇನೆ. ಇಟ್ಸ್ ವೆರಿ ಕಾಂಪಿಟೇಟಿವ್, ಬಟ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ವಿ ಕ್ಯಾನ್ ಜಸ್ಟ್ ಗಿವ್ ಎ ಟ್ರೈ. ದಟ್ಸ್ ಬೆಸ್ಟ್ ಥಿಂಗ್ ಐ ಕ್ಯಾನ್ ಡೂ. ಸೊ ಯಾರಿಂದಾದರೂ ಕೊರಿಯೋಗ್ರಫಿ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ? ಈಗ ಸದ್ಯಕ್ಕಿಲ್ಲ. ಓಕೆ. ಐ ಸೆಲ್ಫ್ ಆಮ್ ಎ ಕೊರಿಯೋಗ್ರಫರ್. ಜಸ್ಟ್ ವಿಡಿಯೋಸ್ ನೋಡಿಕೊಂಡು ಮಾಡಿದ್ದೀನಿ. ಬಿಕಾಸ್ ಡ್ಯಾನ್ಸ್ ಆಸ್ ಎ ಹಾಬಿ. ಐ ಯೂಸ್ ಟು ಪ್ರಾಕ್ಟೀಸ್ ಡ್ಯಾನ್ಸ್. ಸೊ ಇವಾಗ ಇಲ್ಲಿ ನೋಡಿ ಮತ್ತೆ ನೋಡಬೇಕು ಏನು ಮಾಡೋದು ಅಂತ. ಮೇ ಬಿ ಐ ನೀಡ್ ಟು ಹೈಯರ್ ಎ ಕೊರಿಯೋಗ್ರಫರ್ ಫಾರ್ ದ ನೆಕ್ಸ್ಟ್ ರೌಂಡ್ಸ್ ಆ್ಯಂಡ್ ಆಲ್. ವೆರಿ ನೈಸ್, ವೆರಿ ನೈಸ್. ಸೊ ಇವತ್ತಿನ ಫಸ್ಟ್ ರೌಂಡಿಗೆ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ? ಇವತ್ತು ನಂದು ಫೇವ್ರೈಟ್ ಸಾಂಗ್ ದಿವಾನಿ ಮಸ್ತಾನಿ. ಸೊ ಅದನ್ನು ಕೊರಿಯೋಗ್ರಾಫ್ ಮಾಡಿದ್ದೀನಿ. ಸೊ ಐ ಸೀನ್ ದ ವಿಡಿಯೋಸ್ ಆ್ಯಂಡ್ ಐ ಕೊರಿಯೋಗ್ರಾಫ್ ಮೈ ಸೆಲ್ಫ್. ಸೊ ದಟ್ಸ್ ದ ಸಾಂಗ್ ಐ ಆಮ್ ಡೂಯಿಂಗ್. ಸೀಸನ್ 5ದು ಸ್ಟೇಜ್ ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ರೆಡಿ ಆಗಿದೆ. ಸ್ಟೇಜ್ ಅಂತೂ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದೆ. ಏನು ಅನಿಸ್ತಾ ಇದೆ? ಹೆದರಿಕೆ ಆಗ್ತಾ ಇದೆಯಾ, ಅಥವಾ ಎಕ್ಸೈಟಲ್ಲಿದ್ದೀರಾ, ಅಥವಾ ವಾಟ್ಸ್ ಗೋಯಿಂಗ್ ಆನ್ ಯೋರ್ ಮೈಂಡ್? Actually, it's a mix of all feelings. So because I have performed on stage, but not for TV as such. So ಅದು ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ. ಟಿ ವಿ ಮುಂದೆ ಎಲ್ಲರೂ ನನ್ನ ನೋಡ್ತಾರೆ. ಸೊ ದಟ್ ಫೀಲಿಂಗ್ ಇಸ್ ಅ ಲಿಟಲ್ ಡಿಫ್ರೆಂಟ್ ಒನ್. ಸೊ ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ಟೇಜ್ ನಿಮಗೋಸ್ಕರ ಕಾಯ್ತಾ ಇದೆ. नजर जो तेरी लागी मैं दीवानी हो गई. दीवानी हाँ दीवानी दीवानी हो गई. मशहूर मेरे इश्क की कहानी हो गई. जो जग ने न मानी तो मैंने भी ठानी. कहा थी मैं देखो कहाँ चली आई. कहते हैं ये दीवानी मस्तानी हो गई. मशहूर मेरे इश्क की कहानी हो गई. जो जब ने न मानी तो मैंने भी ठानी. कहा थी मैं देखो कहाँ चली आई. कहती है ये दीवानी मस्तानी हो गई. दीवानी हाँ दीवानी दीवानी हो गई. ज़ख्म ऐसा तूने लगाया. दीवानी 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 हो गई. मरहम ऐसा तूने लगाया. रूहानी 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 हो गई. पहचान मेरे इश्क की अब तो. पहचान मेरे इश्क की अब तो. रवानी 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 हो गई. मशहूर मेरे इश्क की कहानी हो गई. कहते हैं ये दीवानी मस्तानी हो गई. दीवानी हाँ दीवानी दीवानी हो गई. मशहूर मेरे इश्क की कहानी हो गई. जो जग ने न मानी तो मैंने भी ठानी. कहा थी मैं देखो कहाँ चली आई. कहती है ये दीवानी मस्तानी हो गई. दीवानी हाँ दीवानी दीवानी हो गई.
ಓಕೆ ದಿವಾನಿ ಹೇ ದಿವಾನಿ ದಿವಾನಿ ಹೋ ಗೇ. ಸಾಂಗ್ ಚೆನ್ನಾಗಿತ್ತು, ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಮುಂದೆ ಬನ್ನಿ ಸ್ವಲ್ಪ. ಆ್ಯಂಡ್ ನೀವು ಹೇಳಿ, ಈ ಒಂದು ವೇದಿಕೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಗೆ ನೀವು ಯಾಕೆ ಬಂದ್ರಿ, ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನೀವು ಅನ್ಕೋತೀರಾ? ಬಂದಿರೋವಂಥ ಒಂದು ಕಾರಣ ಇರುತ್ತೆ, ಇದಕ್ಕೋಸ್ಕರ ಆ ಸ್ಟೇಜ್ಗೆ ಹೋಗಬೇಕು ಅಂತ. ಏನು ಕಾರಣ ಆ್ಯಕ್ಚುಲಿ? Actually, I like dancing a lot. So, ನನ್ನ ಮಕ್ಕಳು, I have triplets, so they like to see me dancing. So that's the reason I thought I'll come over here and dance. ಸೂಪರ್. ಒಟ್ನಲ್ಲಿ ಹೇಳಬೇಕು ಅಂತಂದರೆ ಯು ವಾಂಟೆಡ್ ಟು ಎಂಜಾಯ್, ದಟ್ಸ್ ಇಟ್ ಅಲ್ವಾ? ಸೂಪರ್. ಸ್ಟೇಜ್ ಸಿಗ್ತಾ ಇದೆ ಅಲ್ವಾ, ಯಾಕೆ ಬಿಡಬೇಕು ಅಂತ. ಅಲ್ಲ, ಅದು ಗೊತ್ತಾಯ್ತು ನನಗೆ. ನನ್ನ ಒಂದು ಖುಷಿ ಏನಾಯಿತು ಅಂದರೆ, ಇದು ಎಷ್ಟು ಫೀಟ್ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಫುಲ್ ಯೂಸ್ ಮಾಡಿದ್ರಿ. ಆ ಎಂಡ್ಗೆ ಹೋದ್ರಿ, ಅಲ್ಲಿಗೆ ಹೋದ್ರಿ, ಆ ರಬಕ್ಕೆ ಗೊತ್ತಾಯ್ತು ನಿಮಗೆ ಕೆಳಗೆ ಬೀಳೋ ಚಾನ್ಸ್ ಇದೆ ಅಂತ ನಿಂತ್ರಿ, ಅಲ್ಲಿ ಎಂಡ್ಗೆ ಹೋದ್ರಿ. ನೆಕ್ಸ್ಟ್ ರೌಂಡಲ್ಲಿ ಬಂದರೆ ನೀವು, ನಿಮ್ಗೆ ಸ್ಟೇಜ್ ಏನಾದರೂ ಕಡಿಮೆ ಆದರೆ ಸೈಜು ಕೆಳಗೆಲ್ಲ ಹೋಗ್ಬಿಟ್ಟು ಬನ್ನಿ, ಫುಲ್ ಪರ್ಮಿಷನ್ ಇದೆ ನಿಮಗೆ. ಓಕೆ, ಎನಿವೇಸ್ ಹೆಂಗಾಯಿತು ಅಂತ ಫಸ್ಟ್ ಕೇಳೋಣ, ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಾಯಿತು ಅಂತ. ಸೊ ಫಸ್ಟ್ ಆಫ್ ಆಲ್ ಸೂರಜ್ ಸರ್ ಹೇಳಿ, ಹೇಗಾಯಿತು? ಡಾಕ್ಟರ್ ಶ್ವೇತಾ ಕಾಮತ್. ಹಲೋ ಸರ್. ಹಲೋ. ಪ್ರೊಫೆಷ್ನಲಿ ಡಾಕ್ಟರ್ ನೀವು. ನಿಮ್ಮ ಹಾಬೀಸ್ ಲಿಸ್ಟ್ ನೋಡಿದ್ದೆ ರಿಜಿಸ್ಟ್ರೇಷನ್ ಫಾರ್ಮಲ್ಲಿ. ಒಂದಷ್ಟು ಪೇಂಟಿಂಗ್, ಪೋಯೆಟ್ರಿ, ಡಾನ್ಸಿಂಗ್, ಹೇಗೆ ಇದೆಲ್ಲ ಮ್ಯಾನೇಜ್ ಆಗುತ್ತೆ ಬೀಯಿಂಗ್ ಎ ಡಾಕ್ಟರ್? ಸೊ ಡಾಕ್ಟರ್ ಇಸ್ ಅ ಪ್ರೊಫೆಷನ್ ಅಲ್ವಾ ಸರ್, ಇದು ಇಸ್ ಅ ಪರ್ಸನಲ್ ಚಾಯ್ಸ್ ಆ್ಯಂಡ್ ಪ್ಯಾಷನ್. ಸೊ ಅಲ್ಲ, ನಿಮಗೆ ಟೈಮ್ ಹೆಂಗೆ ಸಿಗುತ್ತೆ? ಟೈಮ್ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಸೊ ಐ ಮೇಕ್ ಟೈಮ್ ಆ್ಯಂಡ್ ದೆನ್ ಡೂ ಇಟ್. ಓಕೆ. ಅವ್ರ ಮನೇಲಿ 2 ಕ್ಲಾಕ್ ಇದೆ ಹಾಗೆ. ಪ್ಲೀಸ್. ಸೊ ಅದು ನಾನು ನಿಮ್ಮ ಆಡಿಷನ್ ನೋಡಿದ್ದೆ. ಇಫ್ ಐ ಆಮ್ ನಾಟ್ ರಾಂಗ್, ಫೆವಿಕೋಲ್ ಸೇ ಪರ್ಫಾರ್ಮ್ ಮಾಡಿದ್ರಾ. ಬಟ್ ಐ ಫೌಂಡ್ ಸಮ್ವೇರ್ ಆಡಿಷನಲ್ಲಿ ಚೆನ್ನಾಗಿ ಮಾಡಿದ್ರ, ಇಲ್ಲಿ ನನಗೆ ಇನ್ನೂ ಚೆನ್ನಾಗಿ ಬರಬೇಕಿತ್ತಂತ ಅನಿಸ್ತು. ಆದರೆ ನಿಮ್ಮ ಪ್ಲಸ್ ಪಾಯಿಂಟ್ ಅಂದರೆ ಯು ಆರ್ ವೆರಿ ಮಚ್ ಎಂಜಾಯಿಂಗ್ ವಾಟ್ ಯು ಆರ್ ಪರ್ಫಾರ್ಮಿಂಗ್. ಅದು ಕಾಣಿಸ್ತಿತ್ತು. ರೂಪೇಶು ಹೇಳಿದ್ರು, ಈಗ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರ. ಆದರೆ ನನಗೆ ಇಂಥ ಸಾಂಗಿಗೆ ನಾವು ಮುಜ್ರಾ ಸ್ಟೆಪ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಸ್ಟೆಪ್ಸ್ ರಿಕ್ವೈರ್ಡ್ ಇತ್ತು. ನನಗೆ ಎಲ್ಲೂ ಸ್ಟೆಪ್ಸ್ ಕಾಣಲಿಕ್ಕೆ ಸಿಗಲಿಲ್ಲ. ನೀವು ಸ್ಟೇಜ್ನ ಯೂಸ್ ಮಾಡಿದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಸ್ಟೆಪ್ಸ್ ಇರಲಿಲ್ಲ, ಮತ್ತೆ ಒಂದು ಡ್ಯಾನ್ಸಿಂಗ್ ಸ್ಟೈಲ್ ಬೇಕಿತ್ತು. ನಿಮ್ಮ ಪ್ಲಸ್ ಪಾಯಿಂಟ್, ಯು ಆರ್ ವೆರಿ ಹ್ಯಾಪಿಲಿ ಡ್ಯಾನ್ಸಿಂಗ್, ಮತ್ತು ನಿಮ್ಮ ಗ್ರೇಸ್ ಇದೆ, ಕೈಗಳಲ್ಲಿ ಆಗಲಿ ನೀವು ಮಾಡೋ ಮೂವ್ಮೆಂಟ್ಸಲ್ಲಿ ಗ್ರೇಸ್ ಇದೆ. ಇದನ್ನು ಇಟ್ಕೊಂಡು ಇನ್ ಕೇಸ್ ನೀವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರೆ ಒಳ್ಳೆ ಕೊರಿಯೋಗ್ರಾಫರ್ ಹತ್ರ ಹೋಗಿ ಕಲ್ತು ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅನ್ನೋದು ನನ್ನ ಒಪಿನಿಯನ್. ಇದು ಯಾರು ಕೊರಿಯೋಗ್ರಫಿ ಮಾಡಿದ್ರು? ಐ ಜಸ್ಟ್ ಸಾ ದ ವಿಡಿಯೋಸ್ ಅಂಡ್ ಐ ಡಿಡ್. ಇದು ನಿಮ್ಮ ಓನ್ ಬಿಸ್ನೆಸ್. ಇವಾಗ ನೀವು ಔಟ್ಸೈಡ್ ಹೋಗಿ ಕೊರಿಯೋಗ್ರಾಫರ್ ಸಿಕ್ಕಿದ್ರೆ ಕಲಿಬೇಕು ಡ್ಯಾನ್ಸ್ನ, ಆವಾಗ ನೀವು ಡೆಫಿನೆಟ್ಲಿ ಇಂಪ್ರೂವ್ ಆಗ್ತೀರಾ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಮ್, ನೀವೇನು ಹೇಳ್ತೀರಾ? ನಿಮ್ಗೆ ಹೆಂಗೆ ಅನ್ನಿಸ್ತು? ಡಾಕ್ಟರ್ ಶ್ವೇತಾ ನಮಸ್ತೆ. ನಮಸ್ತೆ. ನಾನು ಯೋಚನೆ ಮಾಡ್ತಾ ಇದ್ದೆ, 3 ಜನ ತ್ರಿವಳಿ ಮಕ್ಕಳನ್ನು ಇಟ್ಕೊಂಡು ಹೇಗೆ ಇವರಿಗೆಲ್ಲ ಸಮಯ ಸಿಗ್ತಾ ಉಂಟು ಅಂತ. ಆನ್ಸರ್ ಈಗ ತಾನೇ ನೀವು ಕೊಟ್ರಿ, ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅಂತ. ಅಲ್ಲ, ರೂಪೇಶ್ ಕೊಟ್ರು ಆನ್ಸರ್. ಕರೆಕ್ಟ್. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಕಾಸ್ಟ್ಯೂಮ್ ಚೆನ್ನಾಗಿದೆ, ಸ್ಟೇಜ್ ಯುಟಿಲೈಸೇಷನು ಚೆನ್ನಾಗಿ ಮಾಡಿದ್ದೀರಾ. ಅದೇ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಲೆವೆಲಲ್ಲಿ ನೀವು ಇದ್ದೀರಿ ಅಂತಾದರೂ ಒಂದು ಕೊರಿಯೋಗ್ರಾಫರ್ ಹತ್ರ ಒಂದು ಕೊರಿಯೋಗ್ರಫಿ ಮಾಡಿಸ್ಕೊಂಡು ಮಾಡಿದರೆ ಚೆನ್ನಾಗಿರ್ತದೆ ಅಂತ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರು. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ಬಿಲ್ ಅಂತ ಅಲ್ವಾ? ಅಲ್ಲ, ವೇರ್ ದೆರ್ ಇಸ್ ಎ ದೆರ್ ಇಸ್ ಅ ವೇ. ಸಾದಿ. ಓಕೆ. ಸೊ ನಿತೇಶ್ ಅವ್ರು ಏನು ಹೇಳ್ತಾರೆ ನೋಡೋಣ, ಅವರೇನಾದರೂ ಆ ಥರ ಅಡ್ವೈಸ್ ಕೊಡ್ತಾರ ಅನ್ಸ. ಸೊ ಓವರ್ ಟು ನಿತೇಶ್ ಸರ್, ಪ್ಲೀಸ್. ಡಾಕ್ಟರ್ ಶ್ವೇತಾ ಕಾಮತ್. ಹಲೋ ಸರ್. ತುಳು ಪಾತೆರು ತೊಂದರೆ ಜೊತೆ ಕನ್ನಡ ಆಗುತ್ತೆ. ಅಲ್ಲ, ತುಳು ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆಗುತ್ತೆ. ಐ ಡೋಂಟ್ ನಾಟ್ ರೆಸ್ಪಾಂಡ್. ಪರವಾಗಿಲ್ಲ, ಅವ್ರು ತುಳುವಲ್ಲಿ ಮಾತಾಡಲಿ, ನೀವು ತುಳುವಲ್ಲಿ ಕೇಳಿ. ನೀವು ಏನಾದರೂ ಹೇಳೋದಕ್ಕಿದ್ರೆ ಕನ್ನಡದಲ್ಲಿ ಹೇಳಿ, ಏನು ಹೇಳೋದಕ್ಕಿಲ್ಲ ಅಂದರೆ ತುಳುವಲ್ಲಿ ಕೇಳಿ. ಓಕೆ, ರೆಡಿ ಪ್ಲೀಸ್. ಈರ್ ಬಾರಿ ಶೋಕ್ ತೋಜೊಂದಿಲ್ಲ ರೀ, ಈ ಕಾಸ್ಟ್ಯೂಮ್ ಇರ್ನ ಔಟ್ಫಿಟ್ ಬಾರಿ ಶೋಕೊಂಡು. ಥ್ಯಾಂಕ್ ಯು ಸರ್. ಫಾರ್ ದಿಸ್ ಸಾಂಗ್ ಇಟ್ಸ್ ಬಾರಿ ಅಡ್ಡ ಸೂಟ್ ಆಗುಂಡು. ಈ ಸಾಂಗ್ಗಳ ಇರ್ನ ಕಾಸ್ಟ್ಯೂಮ್ಲ ಬಾರಿ ಶೋಕ್ ತೋಜೊಂದಿಲ್ಲ ರೀ. ಬಟ್ ಡ್ಯಾನ್ಸ್ ದಾಲೆಜ್ಜಾನ್. ಓಕೆ, ಡ್ಯಾನ್ಸ್ ಇಂದು ಇತ್ತ ಶೋ, ದಿಸ್ ರಿಯಾಲಿಟಿ ಶೋ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಈಸ್ ರಿಯಾಲಿಟಿ ಶೋ, ಡ್ಯಾನ್ಸ್ ರಿಯಾಲಿಟಿ ಶೋ. ಸೊ ಮುಲ್ಪ ಡ್ಯಾನ್ಸ್ ಒಂಚ ತೊಜಪೌಡ ಆಪುಂಡು. ಈರ್ ಸ್ಟೇಜ್ ಅಂಚಿಂಚಿ ಪೋಯರ್ ಅಂಡ್ ದೇರ್ ಇಸ್ ನೋ ಮೂಮೆಂಟ್ ಇಜ್ಜಾನ್. ಓಕೆ, ಪ್ಲೀಸ್ ನೋಟ್ ಮನ್ಪುಲೆ. ನೆಕ್ಸ್ಟ್ ಟೈಮ್ ಬಂದಾಗ ಒಂಜಿ ಇಫ್ ಯು ಸೆಲೆಕ್ಟೆಡ್, ನೆಕ್ಸ್ಟ್ ಟೈಮ್ ಬಂದಾಗ ಒಂಜಿ ಎಡ್ ಕೊರಿಯೋಗ್ರಫಿ ಮನ್ಪುಲೆ ಅವು ತೂದು ಒಂದು ಮಸ್ತ್ ಜನ ಒಳ್ಳೆರು. ವೀಡಿಯೋ ತೂದಿ ಅಂಕಲ್ ಪೋಯ್, ವೀಡಿಯೋ ತೂದಿ ಅಂಕಲ್ ಅಂಚ ಆಪುಜಿ ಪ್ರಾಕ್ಟಿಕಲ್ ಬೋರ್ಡ್. ಪ್ರಾಕ್ಟಿಕಲ್ ಇಜ್ಜಂದ ಕಲ್ಪರೆ ಬಂಗ ಇರು ಏರಣ್ಣಲ್ಲಿ ಒಂದು ಇನ್ಸ್ಟ್ರಕ್ಟರ್ ಬೋರ್ಡ್ ಇರಿ.
ಎರಡನೇ ಗೈಡ್ ಗುರುನ ಅಂದು ಇಜ್ಜಿಂಡ ಶಿಷ್ಯ ಏಪಲ ಮಿತ್ತು ಬರ್ಪುಜೆ ಶಿಷ್ಯ ಗುರುನ ಅನುಗ್ರಹ ಬೋಡಿ ಸೊ ಈರೊಂಜಿ ಎಡ್ಡೊಂಜಿ ಗುರುಂತುಲೆ ಒಂಜಿ ಎಡ್ಡೆ ಕೊರಿಯೋಗ್ರಫಿ ಈರು ಈತ್ ಶೋಕ್ ತೋಜೊಂದುಲ್ಲಾರೆ ಇರ್ನ ಔಟ್ಫಿಟ್ ಕೆ ಹೆತ್ತೆ ಏತ್ ಶೋಕ್ ದೀಪಿಕಾ ಪಡುಕೋಲ್ನ ಇರ್ಲ ಕಂಪೇರ್ ಮಂತಂಡ ದೀಪಿಕಾ ಪಡುಕೋಲ್ನ ದಾಲುಪ್ಪಂದ ಅಂಚ ತೋಜೊಂದುಲ್ಲಾರೆ ಆತ ಶೋಕ್ ತೋಜಾರ್ ಇರ್ನ ಈತೆಡ್ ಔಟ್ಫಿಟ್ ಈತ್ ಶೋಕ್ ತೋಜೊಂದುಲ್ಲ ಈ ಕೊರಿಯೋಗ್ರಫಿ ಒಂಜಿ ಶೋಕ್ ದ ಬೋಡಿ ಇತ್ತನೆ ಓಕೆ ಅವು ಲೆಸ್ ಆತಂಡೆ ಓಕೆ ಇರ್ನ ಪ್ಯಾಷನ್ ಡಾಕ್ಟರ್ ಆದ್ಲ ಇರಂದು ಮಂತೊಂದುಲ್ಲಾರೆ ಪ್ಲೀಸ್ ಸ್ಟಾಪ್ ಮಾಡ್ಕೊಡ್ಚಿ ಪ್ಲೀಸ್ ಇರೆಂತದ್ದು ಕುಡೋರಿ ಇನ್ಸ್ಪೈರ್ ಆಪೇರ್ ಓಕೆ ಸರ್ ಇನ್ಸ್ಪೈರ್ ಮಂಪಲೆ ಇರೆಡ್ತದ್ದು ಕುಡೋರಿ ಇನ್ಸ್ಪೈರ್ ಆದ ಆಕುಲ್ಲ ಈ ಸ್ಟೇಜ್ ಬತ್ತದು ಕೂಡ ಮಿತ್ತು ಬೋಡು ಓಕೆ ಇನ್ಸ್ಪೈರ್ ಅಂಪ್ಲೆ ಇರ್ ದಾಲ ಎನ್ನೋಡ್ ಚೀಕಿ ಯಾನು ಮಂತ ಅವು ಮಂತ ಇಜ್ಜಿ ಇರ್ನ ಪ್ಯಾಷನ್ ಎಂಗ್ಲೆ ಅಪ್ರಿಷಿಯೇಟ್ ಓಕೆ ಓಕೆ ಸರ್ ಆಲ್ ದ ವೆರಿ ಬೆಸ್ಟ್ ಶ್ವೇತಾ ಕಾಮತ್ ವಿಶ್ ಯು ಗುಡ್ ಲಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇರ್ನ ಕಮೆಂಟೆಡ್ ಅರೆಗೆ ಖುಷಿ ಅಣ್ಣ ಬೇಜಾರಣ್ಣ ಗೊತ್ತು ಜಿ ಬಟ್ ದೀಪಿಕಾ ಪಡುಕೋನಿಗೆ ಡೆಫಿನೆಟ್ಲಿ ಬೇಜಾರದು ನೋ ಪ್ರಾಬ್ಲಮ್ ಬಟ್ ನೋ ಪ್ರಾಬ್ಲಮ್ ನಿಮಗೆ ಖುಷಿ ಆದ್ರೆ ಆಯ್ತು ಅಷ್ಟೇ ಅಲ್ಲ ನೋಡಿ ನೋಡೋರಿಗೆ ಹೇಳೋರಿಗೆ ತುಂಬ ಈಸಿ ಡ್ಯಾನ್ಸು ಅದು ಹಂಗೆ ಮಾಡಿ ಹಿಂಗೆ ಮಾಡಿ ತುಂಬ ಕಷ್ಟ ಇದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಕೆಲವರು ಹೇಳ್ತಾರೆ ಎಲ್ಲ ಸ್ಟೇಜನ್ನು ಯುಟಿಲೈಸ್ ಮಾಡಿ ಅಂತ ಯುಟಿಲೈಸ್ ಮಾಡಿದ್ರೆ ಹೇಳ್ತಾರೆ ಮುದ್ರಾ ಮಾಡಿ ಅಂತ ಮುದ್ರಾ ಮಾಡಿದ್ರೆ ಹೇಳ್ತಾರೆ ನಿದ್ರಾ ಮಾಡಿ ಅಂತ ಕಷ್ಟ ಇದೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಸ್ಟಿಲ್ ನೀವು ಈ ವೇದಿಕೆಗೆ ಅವ್ರು ಹೇಳಿದ್ರಿಂದಾನೇ ನಾವು ಇಂಪ್ರೂವ್ ಆಗೋದಲ್ವಾ 100% ದ್ಯಾಟ್ ಇಸ್ ದ ಸ್ಪಿರಿಟ್ ಥ್ಯಾಂಕ್ ಯು ಸೋ ಮಚ್ ನೀವು ಹೆಂಗಾಗಬೇಕು ಅಂದರೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಅವ್ರಿಗೆ ಕನ್ಫ್ಯೂಸ್ ಆಗಬೇಕು ಮೊನ್ನೆ ನಾನು ಇವ್ರಿಗೇನೆ ಹೇಳಿದ್ದು ಅಂತ ಸೊ ಸೂಪರಾಗಿ ಪರ್ಫಾರ್ಮ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಡಾಕ್ಟರ್ಗಳು ಅಂತ ಅಂದಾಗ ನನಗೆ ನೆನಪಿಗೆ ಬಂದಿರೋವಂಥ ವಿಚಾರ ಅದ್ರ ಬಗ್ಗೆ ನಾನು ಹೇಳಲೇಬೇಕು ಆನ್ ಅ ಸೀರಿಯಸ್ ನೋಟ್ ಸೊ ಕೊರೋನಾ ಅನ್ನೋವಂಥ ಒಂದು ಮಹಾಮಾರಿ ನಮ್ಮ ಜೀವನ ಎಲ್ಲ ಸೂಪರಾಗಿ ಹೋಗ್ತಾ ಇತ್ತು ನಾವೆಲ್ಲ ಬ್ಯುಸಿ ಆಗಿದ್ವಿ ಮನೆಗೆ ಹೋಗೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಆದರೆ ನಾವಿದ್ದಂತಹ ಜೀವನ ಸೂಪರ್ ಆದಂತಹ ಜೀವನ ಅಂತ ನಮ್ಗೆ ಗೊತ್ತಾಗಿದ್ದು ಯಾವಾಗ ಅಂತ ಕೇಳಿದ್ರೆ ಆ ಕೊರೋನಾ ಅನ್ನೋವಂಥ ಮಾರಿ ಬಂದಾಗ ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆ ಜೀವನ ಯಾವಾಗ ಬರುತ್ತೆ ಅಂತ ಸೊ ಆ ಕೊರೋನಾ ಬಂದಾಗ ನಾವೆಲ್ಲ ನಮಗಿದ್ದಂಥ ಒಂದು ದೊಡ್ಡ ಚಾಲೆಂಜ್ ಏನು ಅಂದರೆ ಮನೆಯಲ್ಲಿ ನಮ್ಮ ಪಾಡಿಗಿರೋವಂಥದ್ದು ಆದರೆ ಡಾಕ್ಟರ್ಗಳಿಗೆ ಅವ್ರ ಪಾಡಿಗೆ ಮನೇಲಿರೋವಂಥ ಅವಕಾಶವೂ ಇರಲಿಲ್ಲ ಅವರು ನಮಗೋಸ್ಕರ ತಮ್ಮ ಜೀವವನ್ನು ಪಣಕ್ಕಿಟ್ಟು ವಾರಿಯರ್ಸ್ ಆಗಿ ಕೆಲಸ ಮಾಡೋದ್ರಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡ್ರು ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಯಲ್ಲಿ ಎಲ್ಲ ಕೊರೋನಾ ವಾರಿಯರ್ಸ್ಗಳಿಗೆ ಅಥವಾ ಡಾಕ್ಟರ್ಗಳಿಗೆ ನಮ್ಮ ಪರವಾಗಿ ಆ್ಯಂಡ್ ಯಾರೆಲ್ಲ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಹೇಳುವಂಥ ಸಮಯ ಎಲ್ಲ ಡಾಕ್ಟರ್ಗಳಿಗೂ ಒಂದು ಜೋರಾಗಿರೋವಂಥ ಚಪ್ಪಾಳೆ ಇಲ್ಲಿರೋವಂಥವ್ರು ಆ್ಯಂಡ್ ಮನೆಯಲ್ಲಿ ಟಿ ವಿ ನೋಡ್ತಾ ಇರೋವಂಥವ್ರು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ತುಂಬ ಧನ್ಯವಾದಗಳು ನೀವು ಡಾಕ್ಟರ್ ಆಗಿದ್ದರು ಈ ಪ್ಯಾಷನನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಮನಸ್ಸನ್ನು ಖುಷಿ ಮಾಡೋದಕ್ಕೋಸ್ಕರ ಸೊ ಕೆಲವು ಗಿಫ್ಟ್ ಇದೆ ನಮಗೆ ಸೊ ಪ್ಲೀಸ್ ಎಸ್ ಮೊದಲನೇದಾಗಿ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ ಸೊ ಎಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಆಯಿಲ್ ಓಕೆ ಸೊ ಮನೇಲಿ ಯಾರು ಕೆಲಸ ಮಾಡೋದು ನನ್ನ ಗಂಡ ಚೆಕ್ ಹಂಗಾದ್ರೆ ಫ್ಲೋರ್ ಕ್ಲೀನರ್ ಅಂದ್ರೆ ಫ್ಲೋರಮ ಹೇಳಿ ಇವಾಗ ಗೊತ್ತಾಯ್ತು ಟೈಮ್ ಹೇಗೆ ಸಿಗ್ತಾ ಆ ಪ್ರಶ್ನೆ ಅವ್ರಿಗೆ ಕೇಳಬೇಕು ಗಂಡ ಏನು ಮಾಡೋದು ಆ್ಯಕ್ಚುಲಿ ಈಸ್ ಆಲ್ಸೋ ಎ ಡಾಕ್ಟರ್ ಬಟ್ ಈಸ್ ಮೋರ್ ಶೆಫ್ ಓಕೆ ಅಲ್ಲ ಅವ್ರ ಹತ್ರ ಕೇಳಬೇಕು ನೀವು ಇಷ್ಟೆಲ್ಲ ಬಿಸಿ ಇದ್ದು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಬಟ್ ಎನಿವೇಸ್ ಫ್ಲೋರೋಮಾ ಅವರ ಫ್ಲೋರ್ ಕ್ಲೀನರ್ ಇದು ದಯವಿಟ್ಟು ಗಂಡನಿಗೆ ಕೊಡಿ ಅವ್ರಿಗೆ ಯೂಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಮ್ಯಾಮ್ ಥ್ಯಾಂಕ್ಸ್ ಅಲಾಟ್ ಈಗ ತಾನೇ ಹೋದಂತಹ ಕಂಟೆಸ್ಟೆಂಟ್ ದಟ್ ಈಸ್ ಡಾಕ್ಟರ್ ಶ್ವೇತಾ ಕಾಮತ್ ಅವರ ಪರ್ಫಾರ್ಮೆನ್ಸ್ ಆಗಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬಟ್ ಅವರ ಒಪಿನಿಯನ್ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಬೇಕು ಸೊ ಅವ್ರು ಬರ್ತಾ ಇದ್ದಾರೆ ಎಸ್ ಬನ್ನಿ ಮೇಡಮ್ ಬನ್ನಿ ಸೂಪರ್ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಹೇಗೆ ಅನಿಸ್ತು ಸ್ಟೇಜಲ್ಲಿ ಸ್ಟೇಜ್ ತುಂಬ ಚೆನ್ನಾಗಿತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಆ್ಯಕ್ಚುಲಿ ಐ ಹ್ಯಾವ್ ಪರ್ಫಾರ್ಮ್ಡ್ ಆನ್ ಸ್ಟೇಜ್ ಬಟ್ ಈ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ ಜನರು ಜಡ್ಜಸ್ ಇದ್ದಾರೆ ಜಡ್ಜಿಂಗ್ ಮಾಡ್ತಾರೆ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಏನೆಲ್ಲ ಕಮೆಂಟ್ಸ್ ಹೇಳಿದರು ಜಡ್ಜಸ್ ಅವರು ಆ್ಯಂಡ್ ಯಾವ ರೀತಿ ಅದನ್ನು ತಗೊಂಡ್ರಿ ನೀವು ಅವರು ಆ್ಯಕ್ಚುಲಿ ಹೇಳಿದ್ದು ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದಿಸ್ ದಟ್ ಐ ನೀಡ್ ಟು ಹೈರ್ ಎ ಕೊರಿಯೋಗ್ರಫರ್ ಆ್ಯಂಡ್ ಐ ನೀಡ್ ಟು ಇಂಪ್ರೂವ್ ದ ಡ್ಯಾನ್ಸ್ ಇದರಿಂದ ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದೇ ಆಲ್ಸೋ ಟೋಲ್ಡ್ ಮೀ ಸೊ ವಾಟ್ಸ್ ನೆಕ್ಸ್ಟ್ ನಾವು ಏನು ಅನಿಸುತ್ತೆ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಆದರೆ ಏನು ಮಾಡ್ತೀರಾ ಸೊ ಸೆಲೆಕ್ಟ್ ಆದರೆ ಐ ನೀಡ್ ಟು ಹೈರ್ ಎ ಕೊರಿಯೋಗ್ರಫರ್ ಆ್ಯಂಡ್ ಐ ನೀಡ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ದಿಸ್ ಇಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್ ಸೊ ಐ ನೀಡ್ ಟು ಗಿವ್ 100% ಟು ಇಟ್ ಓಕೆ ಎನಿ ಹಾವ್ ಸೊ ಪರ್ಫಾರ್ಮೆನ್ಸ್ ಅಂತೂ ಇಷ್ಟು ಒಳ್ಳೆ ವೇದಿಕೆಯಲ್ಲಿ ಚೆನ್ನಾಗಿ ಕೊಟ್ರಿ ಸೊ ಎನಿ ಹಾವ್ ಹೋಪ್ ಫಾರ್ ದ ಬೆಸ್ಟ್ ಸೆಲೆಕ್ಟ್ ಅಂತೂ ಆದರೆ ಬೆಸ್ಟ್ ಕೊಡಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಸೂಪರ್ ಆಗಿರೋವಂಥ ಒಂದು ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ಬಂದಾಯ್ತು ಅದ್ರ ಜೊತೆಗೆ ಅವರ ಅಂದರೆ ಡಾಕ್ಟರ್ ಶ್ವೇತಾ ಕಾಮತ್ ಅವರ ಸಾಹಸಗಾಥೆಯನ್ನು ಕೇಳಿದ್ವಿ ಅವ್ರು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ ಅದ್ರ ಜೊತೆಗೆ ಅವ್ರ ಹಿಂದೆ ಇರೋವಂಥ ದೊಡ್ಡ ಶಕ್ತಿ ಅವ್ರ ಗಂಡ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಹೆಂಡ್ತಿನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಕಳಿಸಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಇನ್ನಷ್ಟು ಇಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇನ್ನಷ್ಟು ಇಂತಹ ಕಥೆಗಳು ಇನ್ನಷ್ಟು ಇಂತಹ ಮನೋರಂಜನೆ
ಬರ್ತಾ ಇದೆ ಸ್ವಲ್ಪ ಹೊತ್ತಾದ್ಮೇಲೆ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. Welcome back after the break to your favorite show that is none other than Sun Premium Refined Sunflower Oil Dance Mummy Dance Season 5. ಖಂಡಿತ ಮನೆಯಲ್ಲಿರುವಂತಹ ಅಮ್ಮಂದಿರು ಈ ಸಲನಾದರೂ ಹೋಗಬೇಕು ಅಂತ ಪ್ರತಿ ಸೀಸನಲ್ಲೂ ಟ್ರೈ ಮಾಡ್ತಾರೆ. ಅದರಲ್ಲಿ ಕೆಲವರಿಗಷ್ಟೇ ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕಿದವರು ತಮ್ಮ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ವೇದಿಕೆ ದ್ಯಾಟ್ ಈಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಅನ್ನುವಂತಹ ವೇದಿಕೆ. ಕೇವಲ 5 ಅಲ್ಲ, ಎಲ್ಲ ಸೀಸನಲ್ಲೂ ನಮ್ಮ ಉದ್ದೇಶ ಅದೇ ಆಗಿರುತ್ತೆ. ಸೊ ಇವತ್ತು ಕೂಡ ಇನ್ನಷ್ಟು ಮಮ್ಮೀಸ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ಇನ್ನೊಬ್ಬರು ಮಮ್ಮಿ ರೆಡಿ ಆಗಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಮೂಡಿ ಬರಬೇಕು ಅಂತಂದರೆ ತುಂಬ ಸ್ಪಾನ್ಸರ್ಸ್ ನಮಗೆ ಬೆನ್ನ ಹಿಂದೆಯಿಂದ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳುವಂಥ ಸಮಯ. ತುಂಬ ಜನ ಇದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ ಯು. ಅದರ ಜೊತೆಗೆ ಶ್ರೀನಿವಾಸ್ ಹಾಸ್ಪಿಟಲ್, ಸೊ ಇವ್ರಿಗೂ ಕೂಡ ದೊಡ್ಡ ಧನ್ಯವಾದಗಳು. ಯಾಕೆಂತಂದರೆ ಅವರ ಸಪೋರ್ಟ್ ಇದ್ದಿದ್ದಕ್ಕೆ ನಮ್ಮ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರುತ್ತೆ. ಅದೇ ರೀತಿ ಸಿಟಡೆಲ್ ಡೆವಲಪರ್ಸ್, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಸ್ಪಾನ್ಸರ್ಸ್ ಇದ್ದಾರೆ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಿಮ್ಮ ಮುಂದೆ ಬರ್ತಾ ಇರುವಂತಹ ಮಮ್ಮಿ ದ್ಯಾಟ್ ಈಸ್ ಜಲಜಾಕ್ಷಿ ಶೆಟ್ಟಿ. ಸೊ ದ್ಯಾಟ್ ವಿ ಗೋ. ಹೆಲೋ, ಹಾಯ್. ಹಲೋ ಸರ್. ನಿಮ್ಮ ಸ್ವೀಟ್ ನೇಮ್? ಜಲಜಾಕ್ಷಿ ಶೆಟ್ಟಿ. ಓಕೆ, ಎಲ್ಲಿಂದ ಬರ್ತಾ ಇರೋದು ನೀವು? ಮುಕ್ಕ. ವಾವ್. ಡಾನ್ಸ್ ಅಂತ ಹೇಳಿದರೆ ಯಾವ ವಯಸ್ಸಿಂದ ನೀವು ಸ್ಟಾರ್ಟ್ ಮಾಡಿದ್ರೆ? ಯಾಕಂದರೆ ಈಗ ಆಲ್ರೆಡಿ ಫ್ಯಾಮಿಲಿ ಅಂತ ಇರುತ್ತೆ, ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಸೊ ಡಾನ್ಸ್ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಒಂದು ಏಜಲ್ಲಿ ಸ್ಟಾರ್ಟ್ ಮಾಡಿರಬೇಕು. ಸೊ ನೀವು ಮೊದಲು ಡಾನ್ಸ್ ಮಾಡ್ತಾ ಇದ್ರೆ ಅಥವಾ ರೀಸೆಂಟ್ ಆಗ? ಇಲ್ಲ, ನಾನು ಮೊದಲಿಂದಲೂ ಡ್ಯಾನ್ಸರೇ ಸರ್, ಮಗಳು ಕೂಡ ಡ್ಯಾನ್ಸರೇ. ಸೊ ನಮ್ಮದು ಮೊದಲಿಂದ ಕೂಡ ಹಾಗೆಯೇ ಡ್ಯಾನ್ಸ್ ಮಾಡಿಕೊಂಡೇ ಬಂದದ್ರಿಂದ ಸೊ ಎಕ್ಸ್ಪೀರಿಯನ್ಸ್ ಇದೆ. ಸೂಪರ್. ಹಾಗಾದರೆ ಟೆನ್ಷನ್ ಇಲ್ಲ ಅಂತ ಬಿಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮಗಳು ಡಾನ್ಸ್ ಮಾಡ್ತಾರೆ, ನೀವು ಮಾಡ್ತಾರೆ ಅಂತ ಆದರೆ ನಿಮ್ಮ ಮನೆಯಲ್ಲೂ ಕೂಡ ಸ್ವಲ್ಪ ಟ್ರೈನಿಂಗ್ ಆ್ಯಂಡ್ ರಿಯರ್ಸ್ ಆದಾಗೆ ಆಗುತ್ತೆ ಅಲ್ವಾ? ಸೊ ಹಾಗಿರುವಾಗ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ನಡೀತಾ ಇದೆ ಆ್ಯಂಡ್ ಆಡಿಷನ್ ಅಂತೂ ಪರ್ಫಾರ್ಮ್ ಮಾಡಿದ್ದೀರಾ. ಹೇಗಿತ್ತು ಆಡಿಷನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಆ್ಯಂಡ್ ಯಾವುದು ಪರ್ಫಾರ್ಮ್ ಮಾಡಿದ್ರಿ ನೀವು ಆಡಿಷನ್ಸಲ್ಲಿ? ನಾನು ವೆಸ್ಟರ್ನ್ ಸಾಂಗಿಗೆ ಮಾಡಿದ್ದೇನೆ. ಸೊ ಅದು ಸಿಲೆಕ್ಟ್ ಆಯಿತು, ಹಾಗೆ ತುಂಬ ಖುಷಿ ಆಗ್ತಾ ಉಂಟು. ಸೊ ಈಗ ಫಸ್ಟ್ ರೌಂಡ್ ಬೇರೆ, ಸೊ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ? ಸೊ ವೆಲ್ ಪ್ರಿಪೇರ್ಡ್. ಸೊ ಫುಲ್ ಸೆಟ್. ಸೊ ಡ್ರೆಸ್ ಎಲ್ಲ ನೋಡುವಾಗ ನನಗೆ ಅನಿಸುತ್ತೆ ಸಮ್ವಾಟ್ ವೆಸ್ಟರ್ನಲ್ಲಿ ಏನೋ ಒಂದು ಧಮಾಕ ಮಾಡ್ತೀರಾ ಅಂತ ಕಾಣುತ್ತೆ ಸರ್. ಎಸ್. ಸೊ 100% ಪರ್ಫಾರ್ಮೆನ್ಸ್ ಕೊಡಿ ಆ್ಯಂಡ್ ನಮ್ಮ ವೇದಿಕೆ ಅಂತೂ ವೆಯ್ಟ್ ಮಾಡ್ತಾ ಇದೆ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. హలో హలో మైక్ టెస్టింగ్ సభకు నమస్కారం నా సొంత పేరు బంగారం ఒంటి తీరు తగరం ఇంగ్లీషులోన దండ పెట్టనెప్పుడు తేట తెలుగులో మీకు వందనం. ఫేసు క్రీము గట్ర పుయ్యలేదు ఎప్పుడు నాకు ఇష్టమంట పసుపు సెందనం. సెల్లు నంబరే లేదు నాకు అసలే డోరు నంబరే మీకు ఇస్తలే. సెంటు బాటిలే ముట్టనైన ముట్టలే సన్న జాజులంటే సెట్టు మోజులే. ఏ స్టార్ హోటల్ బొట్టు పెట్టి పిలిచిన దవా దవా ధావాకే పరుగు తీస్తలే. డిస్కోలు పప్పలు డెమ్ము లైట్ గుట్టిన ఆమె తోపులోనే మేళమెడతలే. ఎందుకంటే నేను పక్కా లోకల్ నేను పక్కా లోకలో. నేను వాడే గాజులు కోకారైకల్ అన్ని ఓరమాస లెక్కల. तो आग लगेगी. हाय पटाखा में बम का धमाका में नजरे करारी मेरी दिल पे डालू टाका में. ओए होए 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 होए. सौ आगे 200 पीछे छुप छुप के फोटो खींचे. देखो जो मैं पलट इन पे बिजली गिर जाए रे. सोशल मीडिया पे चर्चे बड़े हैं, बच्चे क्या बूढ़े मेरे पीछे पड़े हैं. सावन में लग गई आग दिल मेरा. सावन में लग गई आग दिल मेरा. ओ सुनग सीना पागल दीवानी, सुनग सीना पागल दीवानी. आज न सोया सारी, आज न सोया सारी, आज न सोया सारी रात दिल मेरा.
ಹೆಲೋ ಹಲೋ ಮ್ಯಾಮ್. ಜಲಜಾಕ್ಷಿ ಶೆಟ್ಟಿ. ಥ್ಯಾಂಕ್ ಯು. ಓಕೆ ಫಸ್ಟ್ ಒಂಜಿ ಕ್ವೆಶ್ಚನ್ ಕೇನೋಲಿ ಜಡ್ಜಸ್ ಕೇನು ಹಿಡ್ದು ಮ್ಯಾನ್ ಕೇನು ಇರಿಗೆ ರಾಣ ನೆರಿಯರ ಜಿ ಇರಿಗೆ ಬರ್ರೆ ಬೊಡ್ಚಿತ್ತನ ಬೇರೆ ರಾಣ ಫೋರ್ಸ್ ಮಂತ್ ಕಡ ಪುಡ್ದಿನ ನೋ ಚೂರು ತೆಲ್ಪ್ಲೆ ತುಕ ಚೂರು ತೆಲ್ಪ್ಲೆ ತುಕ 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 ಕ್ಯಾಮ್ರಾ ತುದನ್ ಚೂರು ತೆಲ್ಪ್ಲೆ ಓಪನ್ ಸ್ಮೈಲ್ 1 2 3 ಟಿಂಗ್ 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 ಓಕೆ ನೋ ಪ್ರಾಬ್ಲಮ್ ಈತ ಶೋಕ್ ಸ್ಮೈಲ್ ಮಲ್ಪಾರ್ದ ಅದಾಂಡು ಟೆನ್ಷನ್ ಅಂಡ ನರ್ವಸ್ ಅಂಡ ಎಸ್ ಮ್ಯಾಮ್. ವಾಟ್ ಹ್ಯಾಪನ್ ಅಲ್ಲ ಸ್ಮೈಲ್ ತೊಲೆ ಏತ್ ಬರ್ಲುಂಡು ಅರ್ಧ ಮಾರ್ಕ್ ಐಟೇ ಬೂರ್ದು ಇರೇಗೆ ಸ್ಮೈಲ್ ಮಲ್ತೊಂದು ದಾದಾಂಡು ಎನಿಥಿಂಗ್ ಎನಿ ಪ್ರಾಬ್ಲಮ್ ನರ್ವಸ್ ಅಂಡೆ ಚೂರು ಸ್ಟೆಪ್ಸ್ ಮರತ್ ಬೋಂಡೆ ಅತೀತೆ ಪ್ರಾಕ್ಟೀಸ್ ಮಲ್ತಿದ್ದೀನ ಇಜ್ಜಿ ಮಂದೆ ಪ್ರಾಕ್ಟೀಸ್ ಮಲ್ದಾರ್ ಎಡ್ಡೆ ಪ್ರಾಕ್ಟೀಸ್ ಮಲ್ದಾರ್ ಮೂಲೊಂದು ಚೂರು ಗಡಿ ಬಿಡಿ ಅಂಡು ಸ್ಟೇಜ್ ಬರ್ನಾಗ ಮಲ್ಲ ಸ್ಟೇಜ್ ಮಸ್ತ್ ಜನ ಜಡ್ಜಸ್ 3 ಜನ ಇಂಚ ತೂಪೇರು ಆರೊಂಜಿ ಗಣಪತಿನ ತೂಯಿಲೆಕ್ ಇಂಚ ತೂಪೇರು ಮತ್ತೆ ಆರ್ನ ಪ್ರಾಬ್ಲಮ್ ಎಂದು ಪೂರ ಈರೇಡ್ದಾಯಿನಿ ನೀವು ಹೀಗೆ ಮಾಡ್ಕೊಂಡು ನೋಡಿದ್ರೆ ಅವ್ರಿಗೆ ಹೆದರಿಕೆ ಆಗೋದಿಲ್ವಾ ರೈಟ್ ಓಕೆ ರಿಲ್ಯಾಕ್ಸ್ 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 ಫಸ್ಟ್ ಟೈಮ್ ಡ್ಯಾನ್ಸ್ ಮಲ್ಪುನೆ ಸ್ಟೇಜ್ ಇಜ್ಜಿ ಮಂದೆ ಮಲ್ದಾರ್ ಏಪ ಪೂರ ಮಲ್ದಾರ್ ಲಾಸ್ಟ್ ಇಯರ್ ಸ್ಕೂಲ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಇತ್ತು NITK ಸ್ಕೂಲ್ ವೆರಿ ಗುಡ್ ಡ್ಯಾನ್ಸ್ ಕೊಡ್ತೆ ಐನ್ ಡ್ಯಾನ್ಸ್ ಕೊಡ್ತಾರೆ ಅಪಗದಾಲ ಆತಿಜಿ ಮುಲ್ ದಾದಾಂಡು ಸ್ಟೇಜ್ ಮಲ್ಲ ಅಂದೆ ಅತ್ತೆ ಪುದರ್ ಮಲ್ಲ ಅಂದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಂಡೆ ದಾದ ವಿಷಯ ಅದು ಚೂರು ಪ್ರಾಬ್ಲಮ್ ಅಣ್ಣ ದಾದೆ ಅಂಡಿ ತಾದ ಇತ್ತೆ ಶೋಕ್ ಸ್ಮೈಲ್ ಮಲ್ಪಾರೆ ಓಕೆ ಲೆಟ್ಸ್ ಸಿ ಜಡ್ಜಸ್ ಪಾತೆ ಇರಲೆ ದೆನ್ ಯು ಆಲ್ ಕ್ಯಾನ್ ಸಾರ್ಟ್ ಇಟ್ ಔಟ್ ಓಕೆ ಎರಡ ಫಸ್ಟ್ಗೆ ನೋಡಿ ಈರೇ ಬನ್ಲೆ ಆರ್ ಮೇಡಮ್ ಬುಡ್ಚಿ ಯಾರು ಕಣ್ಣು ಇಂಚೆ ಇಂಚೆ ಮಲ್ತು ತೂಪೇರು ಸೂರಜ್ ಸರಾವೆ ಮೇರಾವೆ ಈರಿ ನಿತೇಶ್ ಸರಾವೆ ಸೂರಜ್ ಸರಾವೆ ಏರ್ಲ ಈರ್ ಬನ್ಲೆ ಹೆಂಗೆ ಗುರ್ತ ಇಜ್ಜಕಲ್ಲ ರಡ್ಡು ಜನ ಗುರ್ತ ಇಜ್ಜ ಅಯ್ಯೋ ದೇವರೇ ತಗ ಗುರ್ತ ಮಲ್ಪಗ ರಡ್ಡು ಜನಕ್ಲ ಪೊದು ಆವಡು ಅವೇ ರಡ್ಡಿಲ್ಲ ಕುಡುಂಜಿ ರೂಪೇಶ್ ಇರಲಿ ಉಳ್ಳಿ ರಾಣ ಆರು ಕಾಪುವರಿಗೆ ಯಾರಿಗೆ ಚೂರು ಟೈಮ್ ಉಂಡು ಅನ್ನ ಗಮ್ಜಾಲ್ ಬರ್ರಂಡು ಬೊಕ್ಕ ಸರ್ಕಸ್ ಬರ್ರಂಡು ಪೂರ ಒತ್ತಿ ಬೊಕ್ಕ ಮೊಗಲ್ ರಡ್ಡು ಜನಕ್ಕೆ ಇತ್ತೆ ಇತ್ತನಲ್ಲ ಆಪುಂಡು ರಡ್ಡು ಜನಕ್ಕೆ ಪೊಣ್ಣ ಆವಡು ಪೊದು ಇರ್ ತೂಪಾರೆ ಏನ್ ತುಯ್ನಕ್ಲೆಗ ಬಂದು ಆವಂದದ ಜೋರುಂಡೊಂದು ಅಂದ್ರೆ ಮಾತ್ರ ಸೀರಿಯಸ್ ಓಕೆ ಸೂರಜ್ ಸರ್ ಓವರ್ ಟು ಯು ಹಾಯ್ ಜಲಜಾಕ್ಷಿ. ಹಲೋ ಸರ್. ಜೋಶುಡ್ ಒಂಜಿ ಸ್ಮೈಲ್ ಮನ್ಪ್ಲತಿಕೆ ದಾಲ ಟೆನ್ಷನ್ ಮನ್ಪೊಚ್ಚಿ ಇಂಚಿಂದ ಪೂರ ಪ್ರಾಬ್ಲಮ್ಸ್ ಮಸ್ತ್ ಆಪುಂಡು ಎಂಕುಲ್ಲ ದುಂಬು ಡಾನ್ಸ್ ಸ್ಟಾರ್ಟ್ ಮಾಡಿ ಮೇತೋ ಸಲ ಬ್ಲ್ಯಾಂಕ್ ಆತ ಸ್ಟೇಜ್ ಇಂಚಿನ ಮಿಸ್ಟೇಕ್ಸ್ ಆವಂದಪ್ಪುಂಡು ಡಾನ್ಸರ್ಸ್ ಪಂಡಿ ಬಕ್ಕ ಕೆಲವೊಂಜಿ ಮಿಸ್ಟೇಕ್ಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮನ್ಪನ ಆಪುಂಡು ಸೊ ಈ ರೈತ ಬಗ್ಗೆ ಟೆನ್ಷನ್ ಮನ್ಪೊಚ್ಚಿ ಸೊ ಒಂಜಿ ಸ್ಮೈಲ್ ಮನ್ಪ್ಲತಿಕ ಜಡ್ಜಸ್ಗೋಸ್ಕರ ಅಂಚಿ ಆತೆ ಸ್ಮೈಲ್ ಮಂತಿನ ಇರ್ ಪೊದು ನಾಡೋ ಪಂಡದ ಯಾನಿತ ಪಾತ್ರ ಮನಿ ತೊಂದಿಜ್ಜರು ಎನಿವೇ ಜಲಜಾಕ್ಷಿ ಯಾನ್ ನಾ ಆಡಿಷನ್ ಡಾನ್ಸ್ ತೂತಿದ್ದೆ ದರ್ಬಿಕೆ ಡಾನ್ಸ್ ಕರೆಕ್ಟ್ ಅದೇ ಎಸ್ ಸರ್ ಎಸ್ ಅವು ಡಾನ್ಸ್ ಬಾರಿ ಶೋಕ್ ಆದಿತ್ತೇನು ಸೊ ಇದು ನಮಿತ್ ಎಕ್ಸ್ಪೆಕ್ಟೇಷನ್ ಇತ್ತು ನಂಗೆ ಈ ರೆಡ್ಡೆ ಪರ್ಫಾರ್ಮ್ ಮನ್ಪರ್ ಬಟ್ ಮಲ್ಲೇಜಿ ಆ ಸ್ಟೆಪ್ಸ್ ಒಂಜಿ ಐನಾಜಿ ಕಡೆ ಉಂತ ಇರು ತೊಂದರೆ ಆಂಡಲ ಬೊಕ್ಕ ಇರು ಕಂಟಿನ್ಯೂ ಅಂತಿನಕ್ಕೆ ಮಸ್ತ್ ಸ್ಟೂಡೆಂಟ್ಸ್ ನಕುಲು ಆವಡು ಎಂಕುಲು ತೂತ ಎಲ್ಲೆಲ್ಲ ಜೋಕುಲು ಆವಡು ಅದು ಕಾಲೇಜ್ ಸ್ಟೂಡೆಂಟ್ಸ್ ಆವಡು ಅಕುಲು ಸ್ಟೆಪ್ ಮಿಸ್ ಅನ್ನ ಸೀದಾ ಸ್ಟೇಜ್ ಬಿದೆ ಪೋಪೇರು ಬಟ್ ಯು ಆರ್ ಎ ವೆರಿ ವೆರಿ ಡೇರಿಂಗ್ ಲೇಡಿ ಈ ಉಂತುದು ಮಿಸ್ ಆಂಡಲ್ಲ ಅವನ್ ಕಂಟಿನ್ಯೂ ಮತ್ತೆ ಎಂಡ್ ಮುಟ್ಟ ಡಾನ್ಸ್ ಮಂದರ್ ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಗಿವ್ ಒನ್ ರೌಂಡ್ ಆಫ್ ಅಪ್ಲಾಸ್ ಟು ಜಲಜಾಕ್ಷಿ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಸೊ ರಿಸಲ್ಟ್ ದಾದಪ್ಪನ ತೂಕ ಅಂಡ್ ಈ ಡಾನ್ಸ್ ಕರೆಕ್ಟ್ ನಲ್ಲ ಪ್ರಾಕ್ಟೀಸ್ ಮಂತದ ಇರ ಕೊಂಚ ಅವಕಾಶ ತಿಕ್ಕಣ ದುಂಬಾಗ ಎಡ್ ರಾಕ್ ಆನ್ ಪರ್ಫಾರ್ಮೆನ್ಸ್ ಕೊರ್ದು ಮೂಜಿ ಜಡ್ಜಸ್ಲ ಲಕ್ಕದುಂತು ನಕ ನೀರ್ ಮನ್ಪೋಡು ಓಕೆ ಪ್ರಾಮಿಸ್ ಓಕೆ ಎಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಿತೇಶ್ ಜಲಜಾಕ್ಷಿ ಆರ್ ಶೆಟ್ಟಿ ಎಸ್ ಈರು ಆ್ಯಕ್ಚುಲಿ ಪಾತೆರ ರೆಡ್ಡೆಲ್ಲರ್ ಡ್ಯಾನ್ಸ್ ಮನ್ಪುನಾಗಿರಿಗೆ ದಾದಾಂಡ ದೇವರೇ ಗೊತ್ತು ಅವರ ತಿರ್ತದು ಉಪ್ಪರ್ ಅವರ ಅಂಚಿ ತೂಯಾರು ದಾದಾಂಡಿರಿಗೆ ನೆನಪು ಬೋಂಡು ಸರ್ ನೆನಪು ಬೋಂಡ ಬಾದಾಮ್ ತಿನ್ಪಾರ ಚೋಲಿ ತಿತ್ತಿ ನೋಡು ಕಾಂಡೆ ಬಾದಾಮ್ ಉಂಡದೆ ಬಾದಾಮ್ ಬಾದಾಮ್ನು ರಾತ್ರಿ ನೆನೆದಿಯೋಡು ಕಾಂಡೆ ಲಕ್ಕನಾಗ ಚೋಲಿ ತಿತ್ತಿ ನೋಡು ಅಪ್ಪ ಗೆಡ್ಡ ಆಪುಂಡು ಶಾರ್ಪ್ ಆಪುಂಡು ಮೈಂಡ್ ಅವು ಏಜ್ ಆಯ್ಬೋ ಆಪುಜಿ ಸರ್ ನನ್ನ ವರ್ಕೌಟ್ ಆಪುಜಿ ಅವು ಆಪುಂಡು ಅವನಿರಿಗೆ ಎಕ್ಸಾಂಪಲ್ ಕೊರ್ನಿ ಅವು ವರ್ಕೌಟ್ ಆಪುಜಿ ಆಪುಜಿ ಹಿಂಗೆ ಗೊತ್ತು ಜಿಂಗ್ ಪೊಕ್ಕಡೆ ಬನ್ನಿ ಇರಿಗೆ ಆ್ಯಂಡ್ ಓಕೆ ಮಿಸ್ ಆಂಡ್ ಮಿಸ್ಟೇಕ್ ಮಾತಾಡಲ್ಲ ಅಪ್ಪು ಇವನ್ ಮಲಮಲ್ಲ ರಿತಿಕ್ ರೋಷನ್ ಅವಳು ಪ್ರಭುದೇವ್ ಅವಡು ಮೈಕಲ್ ಜಾಕ್ಸನ್ ಅವಡು ಪೂರೆಲ್ಲ ಮಿಸ್ಟೇಕ್ಸ್ ಮಂದೇರು ಬ್ಲ್ಯಾಂಕ್ ಆಪೇರು ಸ್ಟೇಜ್ ಇಡು ಪೂರೆಲ್ಲ ಆಪೇರು ಆಂಡವೆ ನೀನು ಕಂಟಿನ್ಯೂ ಮಂತೊಂದು ಪೋಯಾರು ಸೂರಜ್ ಸರ್ ಪನ್ಲಕ್ಕ ಕರೆಕ್ಟ್ ಪಂಡಿರಾರು ಇವ್ರು ಕಂಟಿನ್ಯೂ ಮಂತೊಂದು ಪೋಯಾರತ್ತೆ ಅವು ಇವ್ರನ್ನ ಬಿಗ್ ಹ್ಯಾಟ್ಸ್ ಆಫ್ ಟು ಯು ಫಾರ್ ದ್ಯಾಟ್ ಇವ್ರು ಸ್ಟಾಪ್ ಮಂತಿಜಾರು ಕಂಟಿನ್ಯೂ ಮಂತೊಂದು ಪೋಯಾರು ಓಕೆ ಈ ರೀತಿ ನೆಕ್ಸ್ಟ್ ರೌಂಡ್ ಬರ್ಪುನ ಅಂಡ ಪ್ಲೀಸ್ ಇವ್ರನ್ನ ಒಂಚೂರು ಹಾರ್ಡ್ ವರ್ಕ್ ಬೋರ್ಡ್ ಇವ್ರನ್ನ ಹಾರ್ಡ್ ವರ್ಕ್ ತೋಜೊಂದಿಜ್ಜಿ
ಓಕೆ ಇರ್ನ ಎಂಕ್ ಆಪುಂಡು ಲ್ಯಾಕ್ ಆಫ್ ಪ್ರಾಕ್ಟೀಸ್ ತಾತ್ರ ಇಂಚ ಆಂಡ್ ಆಪುಂಡು ಎಂಕ್ ಅಂದತ್ತೆ ದಾದ ಮನಿ ಪೂಜೆರು ಮಾರ ಇಜ್ಜಿ ಅನ್ ಮಂತೆ ಸರ್ ಯಾನ್ ಕಾಣೆ ಬೇಗ ಬತ್ ಮುಲ್ಪ ಮಂತೊಂದೆತ್ತೆ ಅಂದೆ ಓಕೆ ರೀಕಾಲ್ ಮನ್ಪುಲೆ ಇರ್ನ ಇತ್ತೆ ಕೊರಿಯೋಗ್ರಫಿ ಇರ್ ಮಂದಿಂದು ಲತೀಶ್ ಸರ್ ಆರಡ ಗಡಿ ಗಡಿ ಪನ್ಲೆ ಎನ್ನ ರಿಹರ್ಸಲ್ ದಿಪ್ಪುಲೆ ಕೌಂಟರ್ ದಿಪ್ಪುಲೆ ಮ್ಯೂಸಿಕ್ ಇಡ್ ಮಂತೊಂದು ಬರ್ ಫಸ್ಟ್ ಕೌಂಟರ್ ದಿಪ್ಪೋಡು ಆಯ್ದಕ್ಕ ಮ್ಯೂಸಿಕ್ ಪಡ್ದು ಮನ್ಪಡು ಓಕೆ ಅತೆ ಓಕೆ ಸರ್ ಫಸ್ಟ್ ಅರಡ ಪನ್ಲೆ ಕೊರಿಯೋಗ್ರಾಫರ್ಡ ಕೌಂಟರ್ ಜಾಸ್ತಿ ದೆತ್ತದು ಬೊಕ್ಕ ಮ್ಯೂಸಿಕ್ ಇಡ್ ದಿಪ್ಪಲ್ಲ ಅಪ್ಪಗೆ ನಿಕ್ಲೆಗ್ ಸ್ಟೆಪ್ಸ್ ಮ್ಯೂಸಿಕ್ ದೊಟ್ಟಿಗೆ ನಿಕ್ಲಿಗೆ ರಿಮೆಂಬರ್ ಉಪ್ಪುಂಡು ಓಕೆ ಓಕೆ ಸರ್ ನಂಜಿ ನೆನಪಿದಿಲೆ ಇರ್ನ ಪರ್ಫಾರ್ಮೆನ್ಸ್ ಫುಲ್ ಓವರ್ ಆಲ್ ಬೈದ ನೆಡ್ಡೆ ಆತು ಅಂಡ್ ತೂಕ ನೆಕ್ಸ್ಟ್ ರೌಂಡ್ ಪೋಪರ್ ಅಂದ್ ಇಂಕ್ಲೆ ಗೊತ್ತುಜಿ ಡಿಸೈಡ್ ಆತುಜಿ ಅಂಡ್ ನೆಕ್ಸ್ಟ್ ರೌಂಡ್ ಪೋಪುನಾಂಡ ಪ್ಲೀಸ್ ವರ್ಕ್ ಹಾರ್ಡ್ ಓಕೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಶಿವ್ ಸ್ಮೈಲ್ ಮಲ್ಪಲೆ ಅದ ಈ ರೆನಡಕ್ಕೆ ಎಂಡ ನಕ್ಲೆಡಕ್ಕೆ ಇಲ್ಲ ಕುಡೋರ ನಲ್ಪೋಡ ಒಂಜಿ ಚಾನ್ಸ್ ಕೊರ್ಪಾರೆ ಸರ್ ಯಾಕೆ ಆ ರೆನಡಕ್ಕೆ ಏನೊಂದಿತ್ತೇರಿ ಅಂಚ ಇರಡ ಡೈರೆಕ್ಟ್ಲಿ ಕೇಂದ್ರ ಬಂಡು ಆಸ್ ಇಟ್ ಈಸ್ ಎ ಕಾಂಪಿಟೇಷನ್ ಇದೆ ಗೊತ್ತು ಲೈಕ್ ನಮ್ಮ ಕಾಂಪಿಟೇಷನ್ ಒಂಜೇ ಚಾನ್ಸ್ ಕೊರ್ಪುನ್ ಅಂಚದು ಇತ್ತೆ ನನ್ನ ದುಂಬಾಗ್ಲ ಏರನ ಮಿಸ್ಟೇಕ್ ಅಂಡ ನಮ್ಮ ಮಕ್ಳಿಗೆಲ್ಲ ಚಾನ್ಸ್ ಕೊರೋಡಪ್ಪನ್ ಸೊ ನಮ್ಮ ಈ ಜಡ್ಜ್ಮೆಂಟ್ ಜಡ್ಜಸ್ ಸೀಟೆಡ್ ಕುಲ್ಲಿ ಬೊಕ್ಕ ಒಂಜೇ ಲೆಕ್ಕ ನ್ಯಾಯ ಕೊರೋಡಪ್ಪನ್ ಸೊ ದಯಮಲ್ತದ ಎಂಕ್ಲಿಗೆ ನನ್ನೊಂದು ಚಾನ್ಸ್ ಕೊರ್ರಾಪಿಸಿ ಬಟ್ ವಿಲ್ ಸಿ ಇರೆ ಗೋಲಾಂಡ ನನ್ನೊಂದು ಅವಕಾಶ ತಿಕ್ಕಂಡ ಈ ರೈತ ಸದುಪಯೋಗ ಮನ್ಪ್ಲಂದಿ ಇರೆ ಮನ್ಪೆ ಆಲ್ ದ ಬೆಸ್ಟ್ ಟು ಯು ಇರೆ ಎಡ್ಡೆ ಜೋಶ್ ಉಂಡು ಅವೇನು ಅಂಚೆನೆ ಮೇಂಟೈನ್ ಮನ್ಪ್ಲೆ ಓಕೆ ಎಟ್ ಎ ಪರ್ಫಾರ್ಮೆನ್ಸ್ ಫ್ಯೂಚರ್ ಕೊರ್ಪುನ ಕನವಡ್ ಆಲ್ ದ ಬೆಸ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಓವರ್ ಟು ಯು ಜಲಜಾಕ್ಷಿ ಮೇಡಮ್ ನಮಸ್ತೆ ಹಲೋ ಮ್ಯಾಮ್ ಯಾವುದೇ ಕಲೆ ಮೇಲೆ ಪ್ಯಾಷನ್ ಇದ್ದರೆ ಏಜ್ ಈಸ್ ನಾಟ್ ಎಟ್ ಆಲ್ ಅ ಮ್ಯಾಟರ್ ಅಂತ ಇವತ್ತು ನೀವು ತೋರಿಸಿಕೊಟ್ರಿ. ಈ ಸ್ಟೇಜಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ ನಿಮ್ಮ ಪಾಸಿಟಿವ್ ಸ್ಪಿರಿಟ್ ಅಂತ ತೋರಿಸ್ತಾ ಇದೆ. ಬೀಯಿಂಗ್ ಅ ಟೀಚರ್, ನಿಮ್ಮ ಕೊರೋನಾದ ಸಮಯದಲ್ಲಿ ಟೀಚರ್ಸು ಮಕ್ಕಳಿಗೆಲ್ಲ ಪಾಠ ಮಾಡೋದು ತಪ್ಪಿ ಈಗ ಮೆಷಿನ್ಗಳ ಎದುರು ಪಾಠ ಮಾಡೋ ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳುವ ಒಂದು ಕುತೂಹಲ ಇತ್ತು. ತುಂಬ ಕಷ್ಟ ಆಗ್ತದೆ ಮ್ಯಾಮ್ ಆನ್ಲೈನ್ ಕ್ಲಾಸ್. ಮಕ್ಕಳಿಗೂ ನಮ್ಮೊಟ್ಟಿಗೆ ಟಚ್ ಅಪ್ ಎಲ್ಲ ಇರುವುದಿಲ್ಲ. ಅದು ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಅಷ್ಟೇ. ಹಾಗೆ ನಿಮ್ಮ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳ ಎಜುಕೇಷನ್ ಇಲ್ಲದ ಹಾಗೆ ಆನ್ಲೈನಲ್ಲಿ ಪಾಠ ಮಾಡ್ತಿರುವ ಎಲ್ಲ ಟೀಚರ್ಸಿಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಸುತ್ತಿನಲ್ಲಿ ಸಿಲೆಕ್ಟ್ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಇವತ್ತು ನೀವು ತಪ್ಪಾದರೂ ಕೂಡ ಯೂಶ್ವಲಿ ಈ ಸಾಧಾರಣ ತಪ್ಪಿದರೆ ಮುಖ ತೋರಿಸ್ಲಿಕ್ಕೆ ಆಗದೆ ಎಲ್ಲರೂ ನಿಲ್ಲಿಸಿ ಬಿಡ್ತಾರೆ. ನೀವು ಹಾಗೆ ಮಾಡದೆ ಟಿಲ್ ದ ಎಂಡ್ ಕಂಟಿನ್ಯೂ ಮಾಡಿ ನಿಮ್ಮ ಶಿಷ್ಯ ವೃಂದಕ್ಕೆ ಒಂದು ಒಳ್ಳೆಯ ಮಾಡೆಲ್ ಆಗಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇರೇನು ಶಾರ್ಟ್ ಫಾರ್ಮ್ದಾದೆ ಬಂದ್ಬನಿ ಲೆಪ್ಪುಣು ಇಲ್ಲಾಡು ಜೈಶು ತೆಲ್ಪ್ಲಿ ಇರೇನು ತೆಲ್ಪಾರಿ ಅಂತ ಟ್ರೈ ಮಾಡ್ತಂದಲ್ಲಿ ಈತ ಶೋಕಡು ತೆಲ್ಪಾರು ಬೊಕ್ಕೆ ಪಾತ್ರ ನೆಡು ಬಾರಿ ಹುಷಾರಂದು ಗೊತ್ತಾತು ನಮಗೆ. ಜೇಶು ಲೆಪ್ಪೋಲಿ ಯಾರು ಲಂಚನೆ ಲೆಪ್ಪುನಿ ಕಣ್ಣನಿ ಲೆಪ್ಪುನ ಕಣ್ಣನಿಜ್ಜೇರು ತೀರ್ದೇರು ಸಾರಿ ಎಸ್ ಜೇಶು ನೆಂಕಲ ಲೆಪ್ಪೋಲಿ ಫ್ರೆಂಡ್ ಅದೇ ಮುಚ್ಚೆ ದೋಸ್ತಿ ಕರೋಗಿ ಓಕೆ ಎಸ್ ಎಸ್ ಇರಗೊಂದು 30 ಸೆಕೆಂಡ್ ಇತ್ತು ಮ್ಯೂಸಿಕ್ ಪ್ಲೇ ಒಂದು ಕಾಂಪಿಟೇಷನ್ ಅತ್ತು ಅಂಡ್ ಇಂಕಿನ ಸ್ಪಿರಿಟ್ ಡಾನ್ಸಿಂಗ್ ಒಂಚೂರು ತೂಡು ಜಸ್ಟ್ ನಮ್ಮ ಒಂದು ಕನ್ಸಿಡರ್ ಮನ್ಪುನತ್ತು ಇರೊಂಜಿ ಡಾನ್ಸ್ ಇತ್ತೊಂಜಿ ಎಂಚ ಮನ್ಪೋರು ಪಂಡ ಎಕಡೆ ಬ್ಲಾಂಕ್ ಆದಿತ್ತಾರೆ ಇತ್ತೊಂಜಿ ವರ ಮನ್ಪು ನಾನು ಒಂಜಿ ಹಾಫ್ ಮಿನಿಟ್ ಮಂತೋಷ್ಪೋಲಿ ಅವೇ ಸಾಂಗ್ಗೆ ಓಕೆ ಒಟ್ಟಿಗೆ ಸೌಜನ್ಯ ಎಲ್ಲ ಇರ್ನೊಟ್ಟಿಗೆ ಎಂತೂ ಇರೇಗ ಜೋಶ್ ಕೊರೊಂದುಲೆ ಲೆಟ್ಸ್ ಒಂದೆಟ್ಟು ಎಲಿಮಿನೇಷನ್ ಫೇಸ್ ಆಫ್ ಮಾಡ್ತದೆ ನಾನು ಬಿದೆ ದಕ್ಕು ಜರದ ಅವ ಇಂಕಲ್ ಬೊಕ್ಕ ಡಿಸ್ಕಸ್ ಮಾಡ್ಬಾರ್ಪ ಓಕೆ ಓಕೆ ರೈಟ್ ರೈಟ್ हाय पटाखा में बम का धमाका में नजरे करारे मेरे दिल पे डालो टाका में ओए होए 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 सौ आगे 200 पीछे छुप छुप के फोटो खींचे देखो जो मैं पलट इन पे बिजली गिर जाए रे सोशल मीडिया पे चर्चे बड़े हैं बच्चे क्या बूढ़े मेरे पीछे पड़े सावन में लग गई आग दिल मेरा सावन में लग गई आग दिल मेरा ओ सुनग सीना पागल दीवानी सुनग सीना पागल दीवानी
आज न सोया सारी, आज न सोया सारी, आज न सोया सारी रात दिल मेरा. ಓಕೆ ಎಸ್ ಒಂದೆರಡು ನಾನು ಎಲಿಮಿನೇಟ್ ಒಂಜಿ ಮಲ್ಪು ಪೋಡ್ಚಾವೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ಭಾರಿ ಖುಷಿ ಅಂಡ್ ಇರ್ನೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದು ಇನ್ನು ಸ್ಟೆಪ್ಸಿಗೆ ಮ್ಯಾಚ್ ಮಲ್ಪರೆ ಆಯ್ಜಿ ಅಂಚದು ಯಾನ್ ಸಾರಿಗೆ ಇನ್ನೊಂದಿರ ಗಿಫ್ಟ್ ಕೊರೋದು. ರೈಟ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಫ್ರಮ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಪ್ಲಾಟ್ಫಾರ್ಮ್ ಫ್ಲೋರಮಾ ಫ್ಲೋರ್ ಕ್ಲೀನರ್ಸ್ ಹತ್ತಿರದೊಂಜಿ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಎಂಗೆಲ್ಲ ಮೇನ್ ಸ್ಪಾನ್ಸರ್ಸ್ ಸನ್ ಪ್ರೀಮಿಯಂ ಅಕಲ್ನ ಹೊಸ ಪ್ರಾಡಕ್ಟ್ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಸೊ ಇದಕ್ಕೆ ಎನರ್ಜಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಹೆಲ್ದಿ ಫುಡ್ ಆ್ಯಂಡ್ ಹೆಲ್ದಿ ಆಯಿಲ್. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಈಟಿಂಗ್, ಹೆಲ್ದಿ ಕುಕಿಂಗ್ ಆ್ಯಂಡ್ ಹೆಲ್ದಿ ಡಾನ್ಸಿಂಗ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ತಾನೇ ಪರ್ಫಾರ್ಮೆನ್ಸ್ ಆದಂತಹ ನಮ್ಮ ಕಂಟೆಸ್ಟೆಂಟ್ ಜಲಜಾಕ್ಷಿ ಮೇಡಮ್ ಅವರು ಇದ್ದಾರೆ. ಸೊ ಪರ್ಫಾರ್ಮೆನ್ಸ್ ಆಗಿದೆ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಆಗಿ ಕಾಸ್ಟ್ಯೂಮ್ ಎಲ್ಲ ತೆಗೆದು ಖುಷಿಯಲ್ಲಿಯಾ ನರ್ವಸ್ಸಲ್ಲಿಯಾ ಗೊತ್ತಿಲ್ಲ, ಬಟ್ ಎನಿ ಹೌ ಹೇಗಾಯಿತು ಮೇಡಮ್ ಸ್ಟೇಜಲ್ಲಿ? ಮಿಸ್ ಆಯಿತು ಸರ್. ಮಿಸ್ ಆಯ್ತಾ? ಸೊ ಏನು ಹೇಳಿದರು ನಮ್ಮ ಜಡ್ಜಸ್ ಅವರು? ಅದೇ ಇನ್ನೊಂದು ಚಾನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಲಾಸ್ಟಿಗೆ ಸೌಜನ್ಯ ಮೇಡಮ್ ಒಟ್ಟಿಗೆ ಜಸ್ಟ್ ಒಂದು ಡ್ಯಾನ್ಸ್ ಮಾಡ್ಕೊಂಡು ಬಂದೆ ಅಷ್ಟೇ. ಸೊ ಡಿಸಪಾಯಿಂಟ್ ಅಂತೂ ಆದ್ರೆ ನೀವು? ಇಲ್ಲ, ಇನ್ನೊಂದು ಡ್ಯಾನ್ಸ್ ಸರಿ ಮಾಡಿದೆ. ಫಸ್ಟ್ ತಮಿಳಲ್ಲಿ ಸ್ವಲ್ಪ ಮಿಸ್ ಆಯಿತು ಅಷ್ಟೇ. ಎನಿ ಹೌ ಮ್ಯಾಮ್, ಆಲ್ವೇಸ್ ಫೇಲಿಯರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ಸಕ್ಸಸ್ ಅಂತ ಹೇಳ್ತಾರೆ. ಸೊ ಟೆನ್ಷನ್ ಮಾಡಬೇಡಿ, ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಷ್ಟೊಂದು ಒಳ್ಳೆ ವೇದಿಕೆ ಸಿಕ್ತು, ದಟ್ ಈಸ್ ಅ ಗುಡ್ ಪಾಯಿಂಟ್. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಎಸ್. ಓಕೆ, ಇದರೊಂದಿಗೆ ಈ ಸಂಚಿಕೆಯ 4 ಡಾನ್ಸರ್ಸ್ ಡಾನ್ಸ್ ಮಾಡಿ ಆಗಿದೆ. ಈ 4ರಲ್ಲಿ ಒಬ್ಬರಿಗೆ ಸ್ಪೆಷಲ್ ಆಗಿ ಸಿಗ್ತಾ ಇದೆ ಯುನಿಶೇಡ್ ಪ್ಲಸ್ ಕ್ರೀಮ್ ಅವರು ಸ್ಪಾನ್ಸರ್ ಮಾಡಿದಂತಹ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್, ದಿಸ್ ಲವ್ಲಿ ಹ್ಯಾಂಪರ್. ಯುನಿಶೇಡ್ ಕ್ರೀಮ್ನ ಒಂದು ಸ್ಪೆಷಾಲಿಟಿ ಅಂದರೆ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಿದಂತಹ ಒಂದು ಕ್ರೀಮ್. ಮುಖದಲ್ಲಿರುವಂತಹ ನೆರಿಗೆ ಆಗಿರಲಿ, ರಿಂಕಲ್ಸ್ ಆಗಿರಲಿ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರಲಿ, ಎಲ್ಲವನ್ನು ಕ್ಲಿಯರ್ ಆಗಿ ಮಾಡಿ ತ್ವಚೆಯನ್ನು ಯಂಗ್ ಆಗಿ ತಾರುಣ್ಯವುಳ್ಳ ಥರ ಮಾಡುವಂತಹ ಒಂದು ಕ್ರೀಮ್, ಯುನಿಶೇಡ್ ಪ್ಲಸ್ ಕ್ರೀಮ್ ಫ್ರಾಮ್ ರೆವೆಂಟೋ. ಈ ಗಿಫ್ಟ್ ಹ್ಯಾಂಪರ್ ಹಲವಾರು ಕ್ರೀಮ್ ಇದೆ, ಇದು ಯಾರಿಗೆ ಹೋಗ್ತದೆ ಅನ್ನುವಂಥದ್ದನ್ನು ನಮ್ಮ ಜಡ್ಜಸ್ ಹೇಳ್ತಾರೆ. ಸೊ ಇವತ್ತಿನ ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ವಿನ್ನರ್ ಯಾರು? ಎಸ್ ನಿತೇಶ್ ಸರ್. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಏರ್ ಪಂಡಾ. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಏರ್ ಪಂಡಾ ಅಂಜಲಿ ಸಂದೀಪ್ ಶೆಟ್ಟಿ. ಹೋ ಅಂಜಲಿ ಅಂಜಲಿ ಅಂಜಲಿ. खराब करे गलती बेहिसाब करे दो पल की जो नींद उड़ी आ पूरे सारे ख्वाब करे क्या करने हैं उम्रों के वादे ये जो रहते हैं रहने दे आने दो बार नहीं एक बार सही एक रात की कर ले तू यारी सुबह तक मान के मेरी बात तू ऐसे जोर से नाची आज के घुंघरू टूट गए, के घुंघरू टूट गए. ಸೊ ಕಂಗ್ರ್ಯಾಚುಲೇಷನ್ಸ್. ಈ ಸುಂದರವಾದಂತಹ ಗಿಫ್ಟ್ ಹ್ಯಾಂಪರ್ ಫ್ರಾಮ್ ಯುನಿಶೇಡ್ ಪ್ಲಸ್ ಕ್ರೀಮ್ from Revinto Ayurvedic, your well-being partner goes to Anjali Sandeep Shetty. Congratulations. Our stylish special step goskara ಅವರು ವಿನ್ ಆಗ್ತಾ ಇದ್ದಾರೆ. ಸೂಪರ್ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ವಿನ್ನರ್ ಅಂಜಲಿ ಸಂದೀಪ್ ಶೆಟ್ಟಿ. ಸೊ ಇದರೊಂದಿಗೆ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಡೋಂಟ್ ಫರ್ಗೆಟ್ ಟು ವಾಚ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ನಮ್ಮ ಟಿವಿಯೊಂದಿಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಟಾಟಾ ಬೈ ಬೈ, ಸಿ ಯು. Mommy dance, dance, mommy dance, dance, mommy dance.